ಹರೀಶ್ ಕುಮಾರ್ ಮುದ್ದಟ್ಕರ್, ನಿವೃತ್ತ ಅಧೀಕ್ಷಕರು ಮಂಗಳೂರು ವಿಶ್ವವಿದ್ಯಾಲಯ, ನಿಯಾಜುರ್ ರಹಮಾನ್ ಹೆರ್ಲಾ, ಉಪಾಧ್ಯಕ್ಷರು BSWT ಮಂಗಳೂರು, ನವಾಜ್ ನರಿಂಗಾನ ಅಧ್ಯಕ್ಷರು ನರಿಂಗಾನ ಗ್ರಾಮ ಪಂಚಾಯತ್, ಅಶ್ರಫ್ MC, ಜ್ಯೋತಿ ಡಿಸೋಜಾ ಉಪಾಧ್ಯಕ್ಷೆ ನರಿಂಗಾನ ಗ್ರಾಮ ಪಂಚಾಯತ್, ರಜನಿ ಡಿ ಗೆಟ್ಟಿ PDO ನರಿಂಗಾನ ಗ್ರಾಮ ಪಂಚಾಯತ್. ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳು, ನೆರೆದಿರುವ ಎಲ್ಲ ಸಭಿಕರು ಸಭೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಸನವನ್ನು ಸ್ವೀಕರಿಸಿ ಸಭೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಪ್ರಾರಂಭ. ನಾಡಗೀತೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ನಾಡಗೀತೆಗಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರ ವಿದ್ಯಾರ್ಥಿನಿಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಗೌರವ ಸೂಚಕವಾಗಿ ಎದ್ದು ನಿಂತುಕೊಳ್ಳಬೇಕು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮನಸ್ಸು ಜನರವಧರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಲ ವೇಷದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸಿರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಣ್ಣಸರಕ್ಷರಿ ಪುಣ್ಯ ಪಂಪಲ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಲಧಾಮ, ಕವಿ ಕೋಗಿಲಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರು ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಲರಾಲಿದ ನಾಡೆ, ಡಂಕನ ಜಗನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ ಸಲೈವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿದ ದೈನರ ಉದ್ಯಾನ, ಜನಗಣ ಹೋಳುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಳಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಭವಂತು ಎಂಬ ವೇದದ ಸಾರವನ್ನು ತಮ್ಮ ಧ್ಯೇಯವನ್ನಾಗಿಸಿದವರು BSWT ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು. ಇದೀಗ ದಶವರ್ಷದ ಸಂಭ್ರಮದಲ್ಲಿದೆ. ಸುಮಾರು 10 ವರ್ಷಗಳಿಂದ ಪ್ರತಿ ವರ್ಷ 175 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದೆ. ಅದಲ್ಲದೆ ಸಮಾಜದಲ್ಲಿ ಅರ್ಹ ಜನರಿಗೆ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಯಾವುದೇ ಪ್ರಚಾರದ ಅಥವಾ ಪ್ರಶಸ್ತಿಯ ಜಾಡು ಹಿಡಿಯದೆ ಈ ಸಂಸ್ಥೆಯು ದೇಶದ ನಾಡಿನ ಸರ್ವರ ಏಳಿಗೆಗಾಗಿ ಸಮಗ್ರವಾಗಿ ಸೇವೆಯನ್ನು ನೀಡುತ್ತಾ ಬಂದಿದೆ. ಈ ಸೇವೆಯು ವಸುದೈವ ಕುಟುಂಬಕಂ ಎಂಬ ಸಮಾಜ ಕಲ್ಯಾಣ ಪರಿಕಲ್ಪನೆಯ ಕಡೆಯಾಗಿದೆ ಎಂಬುದನ್ನು ನಾನು ನಿಮಗೆ ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಸುಮಾರು 10 ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಮಹಿಳಾ ಸ್ವಾವಲಂಬನೆ, ಉಚಿತ ಹೊಲಿಗೆ ತರಬೇತಿ ಶಿಬಿರ, ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಪರಿಹಾರ, 10 ಅರ್ಹ ಮನೆಗಳ ದುರಸ್ತಿ ಕಾರ್ಯ, 200 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ಸೇವೆ ನೀಡಿದ 10 ಸಮಾಜ ಸೇವಕರನ್ನು ಗುರುತಿಸುವುದು, ಕೃಷಿ ಸಹಾಯ ಮತ್ತು ಉಚಿತ ಗಿಡಗಳ ವಿತರಣೆ, ಜನಜಾಗೃತಿ ಡಾಕ್ಯುಮೆಂಟ್ ನಿರ್ಮಾಣ, ವಿಶಿಷ್ಟ ಚೇತನ ಮಕ್ಕಳಿಗೆ ಬ್ರೈಲ್ ಲಿಪಿ, ವೀಲ್ ಚೇರ್ ದಾನ, ಆರೋಗ್ಯ ಸೇವೆ, ಸ್ವಾವಲಂಬಿ ಕರಕೌಶಲ್ಯ ಕಾರ್ಮಿಕರಿಗೆ ಸಲಕರಣೆಗಳ ವಿತರಣೆ ಮತ್ತು ಪ್ರೋತ್ಸಾಹ ಧನ. ಈ 10 ಯೋಜನೆಗಳು ಈ ನಾಡಿನ ವಿವಿಧ ಪ್ರದೇಶಗಳಲ್ಲಿ ಅರ್ಹ ಜನರಿಗೆ ನೀಡಲು ಈ ವರ್ಷ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ತೀರ್ಮಾನಿಸಿದೆ. ಈ ತೀರ್ಮಾನಕ್ಕೆ ನಿಮ್ಮ ಪ್ರಾರ್ಥನೆ ಮತ್ತು ಪ್ರೀತಿ ಎಂದಿಗೂ ಇರಬೇಕು. ಅವುಗಳಲ್ಲಿ ಒಂದಾಗಿರುವ ಈ 10 ಯೋಜನೆಗಳಲ್ಲಿ ಒಂದಾಗಿರುವ ಮಹಿಳೆಯರ ಸ್ವಾವಲಂಬನೆಗಾಗಿ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ತರಬೇತಿ ಸುಮಾರು ವರ್ಷಗಳ ಹಿಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿವಗಿರಿಯಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಆಯೋಜಿಸಿದ ಗುಡಿ ಕೈಗಾರಿಕೆ ಶಿಬಿರಗಳು ಕೂಡ ಈ ಒಂದು ಆಲೋಚನೆಗೆ ಪ್ರೇರಣೆ ಎಂದು ನಾನು ಹೇಳಲು ಬಯಸುತ್ತೇನೆ. ನನ್ನ ಮಾತುಗಳನ್ನು ಹೆಚ್ಚು ದೀರ್ಘಿಸುವುದಿಲ್ಲ. ನನ್ನ ಮುಖ್ಯ ಜವಾಬ್ದಾರಿ ಸ್ವಾಗತವನ್ನು ಕೋರುವುದು, ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಕೋರುವುದು.
ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೈಯಲಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಇವರಿಗೆ BSWT ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಧ್ಯಕ್ಷರಾದ N ಅಮೀನ್ ರವರು ಗುಲಾಬಿ ಹೂ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವಂತಹ ನವಾಜ್ ನಲಿಂಗಾನ ಇವರಿಗೆ ನಿಯಾಜುರ್ ರಹಮಾನ್ ಪೆರ್ಲಾರ್ ಅವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿರುವಂತಹ ಸುಬ್ರಹ್ಮಣ್ಯ ಭಟ್ ಇವರಿಗೆ ಶ್ರೀ N ಅಮೀನ್ ರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಫಾದರ್ ರೆವರೆಂಡ್ ಫ್ರೆಡ್ರಿಕ್ ಕೊರಿಯಾ ಇವರಿಗೆ ಶ್ರೀ N ಅಮೀನ್ ರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿಕೊಳ್ಳಬೇಕು. ಹರೀಶ್ ಕುಮಾರ್ ಕುತ್ತರ್ಕರ್ ಅವರಿಗೆ ನವಾಜ್ ನರಿಂಗಾನರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿಕೊಳ್ಳಬೇಕು. ಜ್ಯೋತಿ ಡಿಸೋಜಾರ್ ಅವರಿಗೆ ಶ್ರೀ N ಅಮೀನ್ ರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿಕೊಳ್ಳಬೇಕು. ಅದೇ ರೀತಿ ಅಭಿವೃದ್ಧಿ ಅಧಿಕಾರಿ ರಜನಿ ಡಿ ಗೆಟ್ಟಿ ಇವರಿಗೆ ಶ್ರೀ N ಅಮೀನ್ ರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿಕೊಳ್ಳಬೇಕು. ನಿಯಾಜುರ್ ರಹಮಾನ್ ಪೆರ್ಲಾ ಇವರಿಗೆ ಶ್ರೀ N ಅಮೀನ್ ರವರು ಗುಲಾಬಿ ಹೂ ನೀಡಿ ಸ್ವಾಗತಿಸಿಕೊಳ್ಳಬೇಕು. ಆತ್ಮೀಯರೇ, ಹೆಚ್ಚು ದೀರ್ಘಿಸುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳು ಮತ್ತು ವಿದ್ಯಾರ್ಥಿನಿಯರು, ಪಂಚಾಯತ್ ಸದಸ್ಯರು, BSWC ಸದಸ್ಯರು, ಎಲ್ಲ ಅಧಿಕಾರಿಗಳಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ N ಅಮೀನ್ ರವರು. ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸೃಷ್ಟಿಕರ್ತನಿಗೆ ಮೀಸಲು. ಆತ್ಮೀಯರೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಈಗಾಗಲೇ ಸಮಯದ ಅಭಾವವಿದೆ. ನಿರ್ದಿಷ್ಟ ಸಮಯದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕು. ಅತಿ ಅಮೂಲ್ಯ ಸಮಯವಾಗಿದೆ. ಆದ ಕಾರಣ ಪ್ರಾಸ್ತಾವಿಕವಾಗಿ ನಮ್ಮ BSWT ಟ್ರಸ್ಟಿನ ಕೆಲವು ವಿಷಯಗಳು ನಿಮ್ಮ ಮುಂದಿಟ್ಟು ನನಗೆ ಸೀಮಿತ 10 ನಿಮಿಷದ ಕಾಲಾವಧಿಯಲ್ಲಿ ಅದನ್ನು ಮುಗಿಸಲು, ಪ್ರಾಸ್ತಾವಿಕವಾಗಿ ಮಾತಾಡಿ ಮುಗಿಸಲು ಪ್ರಯತ್ನಿಸ್ತಾ ಇದ್ದೇನೆ. ಆತ್ಮೀಯರೇ, ಆಯುಷ್ಯವನ್ನು ಮಂಜುಗಡ್ಡೆಗೆ ಹೋಲಿಸಲಾಗಿದೆ. ನಿಮ್ಗೆ ಗೊತ್ತಿದೆ, ಅದು ಕರಗಿ ಇಲ್ಲವಾಗುವಂತಹ ಒಂದು ಆಯುಷ್ಯದ ಬಗ್ಗೆ ನಾವು ಇಂದು ಅದನ್ನು ಒಂದು ಪುಣ್ಯ ಕಾರ್ಯವಾಗಿ ಪರಿವರ್ತಿಸಲು ಇಲ್ಲಿ ಬಂದು ಸೇರಿದ್ದೇವೆ. ಇದಕ್ಕಿಂತ ಮುಂಚೆ ನಾನು ಮಾನ್ಯ ಸಭಾಧ್ಯಕ್ಷರ 2-3 ಕ್ಲಿಪ್ಸ್ಗಳನ್ನು ನೋಡಿದಾಗ ಅದರಲ್ಲಿ ಕಂಡು ಬಂದಂತಹ ಒಂದು ವಿಷಯ ಅಂತ ಹೇಳಿದರೆ, ಅವರು ಹೇಳಿರುವುದು, ಯಾರು ಎಷ್ಟು ವಿಶಾಲವಾಗಿ ಆಲೋಚಿಸುತ್ತಾನೋ ಅಷ್ಟೇ ವಿಶಾಲವಾಗಿ ಆತ ಪ್ರವರ್ತಿಸುತ್ತಾನಂತ. ಯಾರು ಸಂಕುಚಿತದೊಂದಿಗೆ ಪ್ರವರ್ತಿಸ್ತಾನೋ ಆತ ಸಂಕುಚಿತ ವ್ಯಕ್ತಿಯಾಗಿ ಇರ್ತಾನಂತ. ಅವರ ಸಭಾಧ್ಯಕ್ಷರು ವಿಧಾನಸಭಾದಲ್ಲಿ ಹೆಚ್ಚಾಗಿ ಅದಕ್ಕೆ ಒತ್ತು ಕೊಟ್ಟೇ ಅವರ ಮಾತಾಡ್ತಾ ಇರ್ತಾರೆ. ಇನ್ನು ಮನುಷ್ಯನ ಬಗ್ಗೆ ಹೇಳುವುದಾದಲ್ಲಿ, ನಾವು ಈ ಕಾರ್ಯ ಯಾಕೆ ಮಾಡಬೇಕಂತ, ನಾವೆಲ್ಲ ಇಲ್ಲಿ ಈ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಸೇರಿದ್ದೇವೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮನುಷ್ಯ ಎಲ್ಲಿಂದ ಬಂದಿದ್ದಾನೆ, ಇಲ್ಲಿ ಯಾಕೆ ಇದ್ದಾನೆ ಮತ್ತು ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ತಾನೆ ಎಂಬ ಪರಿಕಲ್ಪನೆಯು ಆತನನ್ನು ಪಾಪ ಪುಣ್ಯ ಪ್ರಜ್ಞೆಯಿಂದ ಸದಾ ಜಾಗೃತವಾಗಿರಿಸ್ತದೆ. ಇದು ಮನುಷ್ಯನಿಗೆ ಬೇಕಾಗ್ತದೆ. ಯಾಕೆಂತೇಳಿದರೆ, ಎಲ್ಲಿಂದ ಬಂದದ್ದು ಎಂದು ಹೇಳುವುದೇ ಜನನ, ಇಲ್ಲಿ ಇರುವುದು ಯಾಕೆ ಎಂಬುದೇ ಜೀವನ, ಇಲ್ಲಿಂದ ನಾನು ಎಲ್ಲಿಗೆ ಹೋಗುತ್ತೇನೆ ಎಂಬುದೇ ಮರಣ. ಅದನ್ನು ಆತ ಸದುಪಯೋಗ ಪಡಿಸ್ತಾನೋ ಆತನ ಜೀವನ ಸಾರ್ಥಕ ಅಂತ ನಮ್ಮ BSWನ ಅನಿಸಿಕೆ.
ನಿರರ್ಥಕ ಕಾರ್ಯಗಳಿಂದ ದೂರವಿರ್ತಾನೆ. ನಿರರ್ಥಕ ಕಾರ್ಯಗಳಿಂದ ದೂರವಿರುವಂತಹ ವ್ಯಕ್ತಿ ಶಾಸ್ತ್ರಗಳು ಹೇಳಿದಂತೆ ಯೌವನವನ್ನು ವೃದ್ಧಾಪ್ಯಕ್ಕಿಂತ ಮುಂಚೆ, ಬಿಡುವನ್ನು ನಿಬಿಡತೆಗಿಂತ ಮುಂಚೆ, ಮರಣವನ್ನು ಆಯುಷ್ಯವನ್ನು ಮರಣಕ್ಕಿಂತ ಮುಂಚೆ, ಇನ್ನು ಆರೋಗ್ಯವನ್ನು ಅನಾರೋಗ್ಯಕ್ಕಿಂತ ಮುಂಚೆ ಅದರ ಸದುಪಯೋಗ ಮಾಡಿಕೊಳ್ತಾನೆ. ಆತ್ಮೀಯರೇ, ಇಲ್ಲಿ ಸಮಯ ಅತೀ ಮುಖ್ಯ. ಸಾಧಾರಣ ವ್ಯಾವಹಾರಿಕ ಪ್ರಪಂಚದಲ್ಲಿ ಹೇಳುವವರು ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಇನ್ನು ಸಮಯವೇ, ಕಾಲವೇ ಮನುಷ್ಯನ ಜೀವನ ಮಾತ್ರ ಅಲ್ಲ, ಕಾಲವೇ ಮರಣ ಸಾಗಿದೆ. ಕಾಲವನ್ನೇ ದೇವರು ಅಂತಲೇ ಹೇಳ್ತಾರೆ. ಈ ಕಾಲಚಕ್ರದೊಂದಿಗೆ ನಾವು ತಿರುಗುತ್ತಾ ಇರ್ತೇವೆ. ಆದ ಕಾರಣ ನಶ್ವರತೆಯ ಕಲ್ಪನೆಯೊಂದಿಗೆ ಮನುಷ್ಯ ಬದುಕುವಾಗ ಶಾಶ್ವತ ಜೀವನದ ಒಂದು ಗುರಿ ಆತನಲ್ಲಿರುತ್ತದೆ. ಈ ನಿಟ್ಟಿನಲ್ಲಿ ಆತ ಸಮಾಜದಲ್ಲಿ ಆದಷ್ಟು ಸಾಧ್ಯವಿದ್ದಷ್ಟು ಆತ ಮರಣಕ್ಕಿಂತ ಮುಂಚೆ ಅದೇ ರೀತಿ ಆರೋಗ್ಯವನ್ನು ಅನಾರೋಗ್ಯಕ್ಕಿಂತ ಮುಂಚೆ ಒಬ್ಬ ಮನುಷ್ಯನಿಗೆ ನೋವಿರುವಾಗ ಅವು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಇದೊಂದು ನೆನಪಿಡಬೇಕಾಗ್ತದೆ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಸಾಂಪತ್ತಿಕವಾಗಿ ಅಷ್ಟು ಬಲಶಾಲಿಯಾಗಿರಲಿ, ತೋಳ್ಬದಲ್ಲಿರಲಿ, ಆ ವ್ಯಕ್ತಿ ನೋವು ಅನುಭವಿಸುವಾಗ, ಶಾರೀರಿಕವಾದ ನೋವಾಗಿರಲಿ, ಮಾನಸಿಕವಾದ ನೋವಾಗಿರಲಿ, ದೈಹಿಕವಾಗಿ ನ್ಯೂನ್ಯತೆಗಳಿರಲಿ, ಅಥವಾ ಸಣ್ಣ ಹಲ್ಲು ನೋವಿನಿಂದ ಹಿಡಿದು ಕಿವಿ ನೋವಿನಿಂದ ಹಿಡಿದು ತಲೆನೋವಿನ ವಿಷಯದಲ್ಲಾಗಲಿ ಆತನಿಗೆ ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾವಾಗ ಒಳ್ಳೆಯ ಕಾರ್ಯವನ್ನು ಮಾಡಬೇಕಂತ ಹೇಳಿದರೆ, ನಮ್ಮ ಆರೋಗ್ಯ, ಒಬ್ಬ ವ್ಯಕ್ತಿ ಐಶ್ವರ್ಯಲ್ಲಿರುವಾಗ ಸಾಧಾರಣವಾಗಿ ಶಾಸ್ತ್ರಗಳು ಹೇಳ್ತೇನೆ ಅಂತ ಹೇಳಿದರೆ, ಆತ ವ್ಯಕ್ತಿ ಸಾಯುವ ಹೊತ್ತಿಗೆ ನಾನು ಸಜ್ಜನನಾಗ್ತೇನೆ ಅಂತ ಹೇಳ್ತಾನಂತ ಹೇಳ್ತದೆ. ನಾನು ಸಾಯುವ ವ್ಯಕ್ತಿಗೆ ಸಜ್ಜನನಾಗುತ್ತಾನಂತೆ ಹೇಳುವ ವ್ಯಕ್ತಿಯ ಪಾಲಿಗೆ ನಾವು ಸೇರಬಾರದು. ಸಾಯುವುದಕ್ಕಿಂತ ಮುಂಚೆಯೇ ನಮಗೆ ಜೀವನ ಇರುವಂಥ ಸಂದರ್ಭದಲ್ಲಿ ನಾವು ಸಜ್ಜನರಾಗಿ ಬಾಳಲಿಕ್ಕೆ ಪ್ರಯತ್ನವಾಗಬೇಕು. ಇದಕ್ಕಾಗಿ ಕಳೆದ 10 ವರ್ಷಗಳಿಂದ BSWT ಕಳೆದ ಬಾರಿ ನಾವು 200 ವಿದ್ಯಾರ್ಥಿಗಳಿಗೆ ಕಳೆದ ಹಲವಾರು ವರ್ಷಗಳಿಂದ ರವೀಂದ್ರ ಕಲಾಭವನದಲ್ಲಿ 200 ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ನೀಡ್ತೇವೆ. ಅದಕ್ಕೆ ಸ್ವಾವಲಂಬಿ ವಿವಿಧ ಯೋಜನೆಗಳನ್ನು ಈಗಾಗಲೇ ನೀವು ನಮ್ಮ ನಿರೂಪಣಕಾರರು ಹೇಳಿದಂತೆ 10 ಯೋಜನೆಗಳನ್ನು ಘೋಷಿಸಿದ್ದಾರೆ. BSWT ಮನುಷ್ಯನನ್ನು ಜೋಡಿಸುವುದು, ಮನುಷ್ಯನ ಸಂಬಂಧವನ್ನು ಆತನ ಸೃಷ್ಟಿಕರ್ತನೊಂದಿಗೆ ಜೋಡಿಸುವಂಥ ಕೆಲಸದಲ್ಲಿ ಸದಾ ತೊಡಗಿಕೊಂಡಿದೆ. ಸಮೂಹ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಇತ್ತೀಚಿನ ಒಂದು ವಿಷಯದಲ್ಲಿ ನಮ್ಮ ಮಾನ್ಯ ವಿಧಾನಸಭಾಧ್ಯಕ್ಷರು ಹೇಳಿದರು, ಯಾರು ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾನೋ ಆತನಿಗೆ ಇಂತಹ ವಿಷಯದಲ್ಲಿ ಆಲೋಚಿಸಲು ಸಮಯವಿರುವುದಿಲ್ಲ ಅಂತ. ನಾವು ಅದನ್ನೇ ಹೇಳುವುದು. ಯುವ ಸಮೂಹ ಸಕಾರಾತ್ಮಕವಾಗಿ ಆಲೋಚಿಸುವುದಾದಲ್ಲಿ ಆತ ನಿರರ್ಥಕ ಕಾರ್ಯಗಳಿಂದ ದೂರವಿರ್ತಾನಂತ. ಸಾಮಾಜಿಕ, ಆರ್ಥಿಕ ಮತ್ತು ಭೌಗೋಳಿಕ, ಜಾತಿ, ಧರ್ಮ ವಿಭಜನೆಗಳಲ್ಲಿರುವ ಅಸಮಾನತೆಯನ್ನು ದೂರ ಮಾಡುವುದು BSWನ ಮುಖ್ಯ ಉದ್ದೇಶದಲ್ಲಿ ಒಂದಾಗಿದೆ. ಸುಸ್ಥಿರ ಜೀವನಗಳನ್ನು ನಡೆಸಲಿಕ್ಕಾಗಿ BSW ಸದಾ ಪ್ರಯತ್ನಿಸುತ್ತದೆ. ಇನ್ನು ಹೊಸತನವಿಲ್ಲದ ನಿರಾಶೆಗೊಳಿಸುವಂತಹ ಸಮಾಜದ ಆಗುಹೋಗುಗಳಿಗೆ ಸ್ಪಂದಿಸದ ನಿರರ್ಥಕ ಕಾರ್ಯಗಳಿಂದ BSW ತನ್ನನ್ನು ಸದಾ ದೂರವಿಟ್ಟಿದೆ. ಸಹೋದ್ಯೋಗಕ್ಕಾಗಿ ಅಟೋ, ವಿಶಿಷ್ಟ ವ್ಯಕ್ತಿಗಳಿಗಾಗಿ ಗೂಡಂಗಡಿ, ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ಪು, ದುರ್ಬಲರಿಗೆ ಮನ ಕಟ್ಟಲು, ಮನೆ ರಿಪೇರಿ ಮಾಡಲು, ವಿಧವೆಯರಿಗೆ ಮಾಸಾಸನ, ರೇಷನ್, ಈ ರೀತಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಈಗಾಗಲೇ BSWT ಹಮ್ಮಿಕೊಂಡು ಬಂದಿದೆ. ಸಭೆಯ ಇತ್ತೀಚಿನ ಆಗುಹೋಗುಗಳ ಪೈಕಿ ಒಂದು ವಿಷಯವನ್ನು ಹೆಚ್ಚಾಗಿ ನಮ್ಮ ಸರ್ವಜ್ಞನ ವಚನ ಅಲ್ಲಿ ಕೇಳ್ತಾ ಬಂತು. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಇಬ್ಬರು ಪರಸ್ಪರ ತಮ್ಮೊಳಗೆ ಮಾತಿನ ಚಕಮಕಿಯಲ್ಲಿ ಒಂದು ವಿಷಯ ಬಂದಂತ ಹೇಳಿದರೆ, ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಿಹರೆ ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಅಲ್ಲಿ ಒತ್ತು ಕೊಟ್ಟು ಹೇಳಲಾಯ್ತದೆ. ಕಚ್ಚೆ ಕೈ ಬಾಯಿ ಅದು ಇಚ್ಛೆಯಲ್ಲಿ ಇರಬೇಕಂತ ಇದನ್ನೇ ಕಲಿಸಲಾಗ್ತದೆ. ಎಲ್ಲ ಧರ್ಮಗಳು ಕಲಿಸುವುದೇ ಇದನ್ನು. ಕಚ್ಚೆ ಕೈ ಬಾಯಿ ನಮ್ಮ ಇಚ್ಛೆಯೊಳಗಿದ್ದರೆ ಎಲ್ಲ ಪಾಪ ಕಾರ್ಯದಿಂದ ನಿರರ್ಥಕ ಕಾರ್ಯ ದೂರವಿರ್ತೇವೆ, ಪುಣ್ಯದ ಕಾರ್ಯದತ್ತ ನಾವು ಇದು ಮಾಡ್ತೇವೆ. ನಾವು ಸೌಹಾರ್ದ ಕ್ರೀಡೆಯನ್ನು ಆಯೋಜಿಸಿದ್ದೇವೆ. 10 ವರ್ಷಗಳಿಂದ ಯಾವುದೇ ರೀತಿಯ ಸಾರ್ವಜನಿಕವಾದ ದೇಣಿಗೆಯನ್ನು ನಾವು ಕಲೆಕ್ಷನ್ ಮಾಡಲಿಲ್ಲ.
ಟ್ರಸ್ಟಿನಲ್ಲಿರುವಂತಹ ಟ್ರಸ್ಟಿನ ಸಂಬಂಧಪಟ್ಟ ಸದಸ್ಯರಿಂದ ಮಾತ್ರ ನಾವು ಪರಸ್ಪರ ಒಬ್ಬರೊಬ್ಬರು ಸಂಗ್ರಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಮೌಲ್ಯಾಧಾರಿತ ಬದುಕಿಂದು ಮರೀಚಿಕೆಯಾಗಿದೆ. ಆಸ್ಪತ್ರೆಗಳ ಮುಂದೆ ಹಾದು ಹೋಗುವಾಗ ನಮಗೆ ಅನುಭವವಾಗಬೇಕಾಗಿತ್ತು, ಅದು ಆಗ್ತಾ ಇಲ್ಲ. ನಾವು ಈ ವಠಾರವನ್ನು, ಈ ಏರಿಯಾವನ್ನು ಯಾವ ಕಾರಣಕ್ಕಾಗಿ ಆಯ್ದುಕೊಂಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಭದ್ರತೆ ಇದೆ. ಇದಕ್ಕಿಂತ ಮುಂಚೆ ನಮಗೆ ಬೇರೆ ಕಡೆಯಿಂದ ಅರ್ಜಿ ಬಂತು. ನಾವಲ್ಲಿ ಸ್ಪಾಟ್ ವಿಸಿಟ್ ಮಾಡುವಾಗ ಶಾಪಿಂಗ್ ಕಾಂಪ್ಲೆಕ್ಸಿನ ಮೇಲೆ ಇತ್ತು. ಒಂದು ಮಾತ್ರ ನೆನಪಿಡಲಿ, ಕಿವಿ ಮಾತು ಹೇಳ್ತಾ ಇದ್ದೇನೆ, ನೈತಿಕತೆ ಕಳೆದುಕೊಂಡು, ಚಾರಿತ್ರ್ಯ ಕಳೆದುಕೊಂಡು ನಾವು ಏನನ್ನೂ ಗಳಿಸುವ ಅಗತ್ಯ ಇರುವುದಿಲ್ಲ. ಇದೊಂದು ನೆನಪಿರಲಿ. ಒಂದು ವೇಳೆ ಕ್ಲಾಸಿಗೆ ಇಲ್ಲಿ ಬರುವಾಗ ನೀವು ಗಂಡು ಹುಡುಕುವ ಕೆಲಸವನ್ನು ಖಂಡಿತವಾಗಿಯೂ ಮಾಡಬಾರ್ದು. ಎಲ್ಲ ಕಡೆ ಆದದ್ದೇ ಅದು. ಎಲ್ಲ ಬೇರೆ ಕಡೆ ಹೋಗುವಾಗ ಕಲಿಯುವುದಕ್ಕಿಂತ ಜಾಸ್ತಿಯಾಗಿ ಇತರ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಪ್ರಕ್ರಿಯೆ ಎಲ್ಲ ಕಡೆ ನಡೀತಾ ಇದೆ. ದಯವಿಟ್ಟು ಅದರಿಂದ ದೂರವಿರಬೇಕೆಂಬ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಇದನ್ನು ಒಂದು ಬಾಲಿಶವಾಗಿ ನಿಮಗೆ ಕಾಣಬಹುದು, ಆದರೆ ಈ ವಿಷಯವನ್ನು ಹೆಚ್ಚಾಗಿ ಯಾವುದರ ಬಗ್ಗೆ ನೀವು ಉದ್ದೇಶ ಇಟ್ಟುಕೊಂಡು ಬಂದಿದ್ದೀರೋ ಆ ಉದ್ದೇಶವನ್ನು ಪೂರ್ತಿಗೊಳಿಸಬೇಕಾಗ್ತದೆ. ಅದರ ಕೊನೆಯ ಭಾಗವಾಗಿ ನಾನು ಹೇಳ್ತಾ ಇರ್ತೇನೆ ಅಂತ ಹೇಳಿದರೆ, ಮನುಷ್ಯ, ನಾನು ಈ ವಾಲ್ಮೀಕಿಯ ಈ ಕಥೆಯನ್ನು ಆವಾಗ ಆವರ್ತಿಸ್ತಾ ಇರ್ತೇನೆ. ಈ ವಾಲ್ಮೀಕಿ ದರೋಡೆಕೋರರಿಂದ ಋಷಿಮುನಿ ಆದದ್ದು ಹೇಗೆ ಅಂತ ಹೇಳಿ. ವಾಲ್ಮೀಕಿ ದರೋಡೆಕೋರರ ಋಷಿಮುನಿ ಆಗಲು, ಪರಿವರ್ತಿತರಾಗಲು ನಾರದರ ಒಂದೇ ಒಂದು ಮಾತು ಕಾರಣ. ಆದ ಕಾರಣ ಇಲ್ಲಿರುವಂಥ ಯಾವುದೇ ವಿಷಯಗಳು ಒಂದು ಮಾತು ನಿಮಗೆ ಅದು ಸರಿ ಅಂತ ಅನಿಸಿದರೆ ನಿಮ್ಮ ಬದುಕಿನೆಲ್ಲ ಅಳವಡಿಸಿದರೆ ಸಾರ್ಥಕ ಅಂತ ನಿಲ್ಲಿಸ್ತೇನೆ. ವಾಲ್ಮೀಕಿ ದರೋಡೆಕೋರರಾಗಿದ್ದರು, ಸಂಕ್ಷಿಪ್ತವಾಗಿ ಹೇಳ್ತೇನೆ, ಅದನ್ನು ಪುನರಾವರ್ತಿಸ್ತಾ ಇದ್ದೆ ನಾನು. ವಾಲ್ಮೀಕಿ ದರೋಡೆಕೋರರಾಗಿದ್ದರು. ದರೋಡೆಕೋರರಾದಂಥ ವಾಲ್ಮೀಕಿಗೆ ಅವರು ಎಲ್ಲರ ಕೊಂದು ಅವರ ತಲೆಬುರುಡೆಯನ್ನು ಮರದಲ್ಲಿ ನೇತಾಡಿಸಿದರು. ನಾರದ ಮುನಿಗಳು ಸಿಕ್ಕಿದ್ರು. ನಾರದ ಮುನಿಗಳ ಒಂದೇ ಒಂದು ಪ್ರಶ್ನೆ ವಾಲ್ಮೀಕಿಯವರಿಗೆ ಒಂದೇ ಒಂದು ಪ್ರಶ್ನೆ, ವಾಲ್ಮೀಕಿ ಹತ್ರ ನಾರದರ ಒಂದೇ ಒಂದು ಪ್ರಶ್ನೆ, ನೀನು ಮನೆಗೆ ಹೋಗಿ ನಿನ್ನ ಪತ್ನಿ ಮಕ್ಕಳಲ್ಲಿ ಕೇಳಿ ಬಾ, ನಿನ್ನ ಸಂಪತ್ತಿನ ಈ ದೊರವಡೆ ಮಾಡಿದಂಥ ಈ ಹಣದಿಂದ ನಿನ್ನ ಮಕ್ಕಳು, ನಿನ್ನ ಪತ್ನಿಯಂದಿರು ಒಂದು ವೇಳೆ ಅವರು ಪಾಪದಲ್ಲಿ ಭಾಗಿಯಾಗುವುದಾದರೆ ನೀನು ನನ್ನನ್ನು ಕೊಂದು ನನ್ನನ್ನು ದೋಚುವುದರಲ್ಲಿ ಯಾವುದೇ ನನಗೆ ಆಕ್ಷೇಪವಿಲ್ಲ ಅಂತ. ನಾರದ ಮುನಿಗಳು ಅದೇ ಆಲದ ಮರದ ಕೆಳಗಡೆ ಇದ್ದರು. ವಾಲ್ಮೀಕಿ ಸೀದಾ ಮನೆಗೆ ಹೋದರು. ಮನೆಗೆ ಹೋಗಿ ಪತ್ನಿಯಲ್ಲಿ ಕೇಳಿದರು, ನೀನು ನನ್ನ ಈ ಪಾಪದಲ್ಲಿ ಭಾಗಿಯಲ್ಲ ಅಂತ. ಅವರ ಉತ್ತರ ಹೇಗಿತ್ತು ಅಂತ ಹೇಳಿದರೆ, ಇವರು ಯಾವ ರೀತಿಯಿಂದಲೂ ಸಂಪಾದಿಸಿದ್ದು ಆ ಪತ್ನಿ ಮಕ್ಕಳು ಭಾಗಿ ಅಂತ ಅದೇ ರೀತಿ ಉತ್ತರ ಬರ್ಬೋದು ಅಂತ ಹೇಳಿದರು. ಪತ್ನಿ ಮಕ್ಕಳು ಹೇಳಿದರು, ನಿಮ್ಮ ಪಾಪ ಕಾರ್ಯದಲ್ಲಿ ನಾವು ಭಾಗಿಯಾಗಲು ಸಾಧ್ಯವಿಲ್ಲ. ನೀನು ಅದನ್ನು ಅದರಿಂದಾಗಿ ನರಕಕ್ಕೆ ಹೋಗುವುದಾದರೆ ನೀನಾಗಿಯೇ ಹೋಗಬೇಕು, ನಾವು ಅದರಲ್ಲಿ ತಯಾರಿಲ್ಲ. ಆಗ ಜ್ಞಾನೋದಯ ಆದಂತಹ ವಾಲ್ಮೀಕಿ ದರೋಡೆಕೋರ ಬಳಿಕ ಅವರು ಋಷಿಮುನಿಯಾಗಿ ಪರಿವರ್ತಿತರಾದರು. ನಾವು ಹೇಳ್ತಾ ಬಂದಂತೆ ಹೇಳಿದರೆ, BSWT ಕಳೆದ 10 ವರ್ಷಗಳಿಂದ ಒಂದು ಸಬಲೀಕರಣಕ್ಕೆ ಅಗತ್ಯವಾಗುವಂತಹ ಕೆಲವು ವಿಷಯದ ಬಗ್ಗೆ ಮುಂದಡಿ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಅದರ ದಶಮಾನೋತ್ಸವದ ಒಂದು ಭಾಗವಾಗಿ ಇಲ್ಲಿವರೆಗೂ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಂದಿರುವಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದರನ್ನು ಸದುಪಯೋಗ ಮಾಡಬೇಕು ಎಂಬ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಸಕಲ ಸ್ತುತಿಸ್ತೋತ್ರಗಳು ಸೃಷ್ಟಿಕರ್ತನಿಗೆ ಮೀಸಲು. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಕಾರ್ಯಕ್ರಮಗಳಿಗೆ ಅದರ ಆದ್ಯತೆ ಮಹತ್ವ ಲಭಿಸುವುದು ಇಂತಹ ಪ್ರಾಸ್ತಾವಿಕ ನುಡಿಗಳಿಂದ. ಸ್ವಸ್ಥ ಸಮಾಜಕ್ಕಾಗಿ ಬೇಕಾದಂತಹ ಹಲವು ಅಂಶಗಳನ್ನು ನಮ್ಮ ಮುಂದಿಟ್ಟಿದ್ದಂತಹ ಎನ್ ಅಮೀನ್ ರವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮಗಳಿಗೆ ಅದರ ಮಹತ್ವ ಲಭಿಸುವುದು ಉದ್ಘಾಟನೆಗೊಂಡ ನಂತರ. ಉದ್ಘಾಟನೆ ಕಾರ್ಯಕ್ರಮದ ಪ್ರಮುಖ ಅಂಗ ಮಹಿಳೆಯರಿಗಾಗಿ ಆಯೋಜಿಸಿದ ಹೊಲಿಗೆ ತರಬೇತಿ ಶಿಬಿರದ ಉದ್ಘಾಟನೆಯನ್ನು ಮಾನಸಿಕ ಮತ್ತು ಶಾರೀರಿಕ ದಾಹಕ್ಕೆ ಆತ್ಮಶಕ್ತಿಯನ್ನು ತುಂಬಿಸಿ ಕ್ರಿಯಾತ್ಮಕರನ್ನಾಗಿಸುವ ನಿಂಬೆ ಹಣ್ಣಿನ ಸುಂದರ ಗಿಡಕ್ಕೆ ನೀರುಣಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾದ ಶ್ರೀ UT ಖಾದರ್ ಫರೀದ್ರವರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕು. ಈ ಶುಭ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಿಕೊಳ್ಳಬೇಕು. ಭೂಮಿಯು ನಮಗೆ ಚೈತನ್ಯ, ಮರದಂತೆ ಗಡಿಗಳಿಲ್ಲದೆ ಅರಳಬೇಕು, ಬೇರಿನಂತೆ ಬಿಡಿಸಲಾಗದ ಒಗ್ಗಟ್ಟು ನಮ್ಮಲ್ಲಿರಬೇಕು. ಆಗ ಮಾತ್ರ ವಸುದೈವ ಕುಟುಂಬಕಂ ಎಂಬ ವೇದದ ಸಾರಕ್ಕೆ ಮಹತ್ವ ಲಭಿಸುತ್ತದೆ.
ಸಂದರ್ಭದಲ್ಲಿ ಅತಿಥಿಗಳಲ್ಲಿ ಇನ್ನೊಂದು ವಿನಂತಿ, ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಎನ್ ಅಮೀನ್ ರವರು ಬರೆದ ಆನೆ ಬಂತೊಂದಾನೆ ಪುಸ್ತಕ, ಎನ್ ಅಮೀನ್ ರವರು ಬರೆದ ಬಹುಮಾನಿತ, ಇದೀಗ ಇದೇ ಶುಭ ಕಾರ್ಯದಲ್ಲಿ ಶಿಬಿರಕ್ಕೆ ಎನ್ ಅಮೀನ್ ರವರು ರಿಬ್ಬನ್ ಕಟ್ ಮಾಡುವ ಮೂಲಕ ಮತ್ತು ಭಟ್ರವರು ಸುಬ್ರಹ್ಮಣ್ಯ ಭಟ್ರವರು ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಿದ್ದಾರೆ. ಶಿಬಿರಗಳು ನಡೆಯಲಿದೆ, ಅದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿದೆ. ಗಾನ ಗ್ರಾಮ ಪಂಚಾಯತ್ ಮುಖಾಂತರ ನಡೆಯಲಿದೆ. ಈ ಶುಭ ಮುಹೂರ್ತಕ್ಕೆ ಫಾದರ್ ರೆವರೆಂಡ್ ಫೆಡ್ರಿಕ್ ರವರು, ಸುಬ್ರಹ್ಮಣ್ಯ ಭಟ್ರವರು, ಎನ್ ಅಮೀನ್ ರವರು, ಅದೇ ರೀತಿ ಸಭಾಪತಿಗಳಾದ ಯುಟಿ ಖಾದರ್ ಫರೀದ್ ರವರು, ಹರೀಶ್ ಕುಮಾರ್ ಕುತ್ತಡ್ಕರ್ ಅವರು, ನಿಯಾಜುರ್ ರಹಮಾನ್ ಬೆರ್ಲರ್ ಅವರು, ಹಾಗೆ ಎಲ್ಲ ಪ್ರಶಾಂತ್ ಖಾಜಾರ್ ಅವರು, ಚಂದ್ರ ಶೆಟ್ಟಿ ಮೋರ್ಲರ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಿಮ್ಮ ಪ್ರಾರ್ಥನೆ ಹೀಗೆ ಇರಲಿ ಎಂದು. ಆತ್ಮೀಯರೇ, ಈ ಶುಭ ಕಾರ್ಯಗಳಲ್ಲಿ ಅತಿಥಿಗಳಲ್ಲಿ ಒಂದು ವಿನಂತಿ, ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಹಲವಾರು ಪತ್ರಿಕೆಗಳಲ್ಲಿ ಅವರಿಗೆ ಬಹುಮಾನ ಲಭಿಸಿದ ಬಹುಮಾನಿತ ಕಥೆಗಳ ಒಂದು ಸಂಕಲನ ಆನೆ ಬಂತೊಂದಾನೆ, ಈ ಪುಸ್ತಕದ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ನಿರ್ವಹಿಸಿಕೊಡಬೇಕು. ನಮಗೆಲ್ಲರಿಗೂ ಗೊತ್ತಿರುವಂತೆ ಸಭಾ ಆವರಣದಲ್ಲಿ ಒಂದು ದೊಡ್ಡ ಪುಸ್ತಕ ಮೇಳವನ್ನು ಆಯೋಜಿಸಿ ದೇಶಕ್ಕೆ ಮಾದರಿಯವರು ಕೂಡ ಒಬ್ಬ ಪುಸ್ತಕ ಪ್ರೇಮಿ ಎಂಬ ನೆಲೆಯಲ್ಲಿ ಇದೀಗ ಎನ್ ಅಮೀನ್ ರವರ ಆನೆ ಬಂತೊಂದಾನೆ ಪುಸ್ತಕದ ಬಿಡುಗಡೆ. ಬಹುಮಾನಿತ ಕಥೆಗಳ ಸಂಕಲನ ಆನೆ ಬಂತೊಂದಾನೆ. ಇದೊಂದು ಶುಭ ಕಾರ್ಯದಲ್ಲಿ ಸಮಯ ಸಂದರ್ಭೋಚಿತ ಆನೆ ಬಂತೊಂದಾನೆ ಕಥೆಗಳ ಒಂದು ಸಂಕಲನ. ಯಾವುದೇ ಕಾರ್ಯಕ್ರಮವಾದರೂ ಸಹ ಆ ಕಾರ್ಯಕ್ರಮಕ್ಕೆ ಮೆರುಗು ಬರುವುದು ಹಿರಿಯರ ಗುರುಗಳ ಧರ್ಮಗುರುಗಳ ಆಶೀರ್ವಾದದಿಂದ. ಈ ಕಾರ್ಯಕ್ರಮವು ಸಹ ಈ ಜಗತ್ತಿನ ಅಸ್ತಿತ್ವ, ಈ ಜಗತ್ತಿನ ಸಾಮರಸ್ಯ ನೆಲೆಗೊಳ್ಳುವುದು ಕೂಡ ಧರ್ಮಗುರುಗಳ ಆದರ್ಶದಲ್ಲಿ, ಸಂದೇಶದಲ್ಲಿ. ಆದ್ದರಿಂದ ಈ ಶುಭ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡಲಿದ್ದಾರೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಂಜನಾಡಿ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವ ಸುಬ್ರಹ್ಮಣ್ಯ ಭಟ್ ಇವರನ್ನು ಗೌರವಪೂರ್ವಕವಾಗಿ ಭಾಷಣ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸರ್, ನಿಮಗೆ 5 ನಿಮಿಷದ ಸಮಯಾವಕಾಶ. ನೀವು ಈ ಕಾರ್ಯಕ್ರಮದಲ್ಲಿ ಹಿತವಚನವನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ್ದಿ ಬಂಟ ದೇವರಿಗೆ ಪಡಮಾಡುತ್ತಾ, ಹಾಗೆ ನಾನು ಆರಾಧ್ಯ ದೇವತೆಯಾದ ವಿಷ್ಣುಮೂರ್ತಿ ಜನಾರ್ದನಿಗೆ ಪಡಮಾಡುತ್ತಾ, ಇವತ್ತಿನ ದಿವಸ 10ನೇ ವರ್ಷದ ದಶಮಾನೋತ್ಸವವನ್ನು ಮಾಡಿದ್ದೀರಿ. ಅದೇ ಮುಖಾಂತರ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ಆ ಒಂದು ಟೈಲರಿಂಗ್ ಮಾಡುವಂಥ ಒಂದು ತರಬೇತಿ ಕೇಂದ್ರವನ್ನು ಮಾಡುವುದಂತ ನಿರ್ಣಯಿಸಿದಿರಿ. ಅದೇ ಎಲ್ಲ ಸುಮುಖವಾಗಿ ಜರಗಲಿ. ಹಾಗೆಯೇ ಈ ನರಿಗಾಣ ಅಂತ ಹೇಳಿದರೆ ನರಿಗಳಿರುವಂಥ ಜಾಗ ಅಂತೇಳಿ, ಹಾಗೆ ನರಿಗಳು ಅಂತ ಹೇಳಿದರೆ ಏನಂತೇಳಿ ಅಷ್ಟು ಬುದ್ಧಿವಂತಿಗಿರುವಂಥ ಸ್ಥಳ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ ಮನುಷ್ಯ ಅದೇ ರೀತಿಯಲ್ಲಿ 3 ರೀತಿಯಲ್ಲಿ ಕೆಲಸ ಮಾಡ್ತಾನಂತೆ. ಒಂದನೆಯದ್ದು ಮೆಹನತ್, ಕಸರತ್, ಇಕಮತ್ ಅಂತೇಳಿ. ಹಾಗೆ ಈಗ ದಶಮಾನೋತ್ಸವದಲ್ಲಿ ಇದ್ದೀರಿ ನೀವು, ಹೀಗೆ ಇದು ಇಕಮತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆಗಲಿ, ದೇವರಿಗೂ ಎಲ್ಲರಿಗೂ ಒಳ್ಳೆಯನ್ನು ಮಾಡಲಿ, ಸದ್ವಿನಿಯೋಗವಾಗಲಿ, ಈ ಸಂಸ್ಥೆ ಬೆಳಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಿಮ್ಮ ಆಶೀರ್ವಾದವೇ ನಮಗೆ ಪ್ರೇರಣೆ. ಇದೀಗ ಹಿತವಚನವನ್ನು ನೀಡಲಿದ್ದಾರೆ ಫಾದರ್ ರೆವರೆಂಡ್ ಫೆಡ್ರಿಕ್ ಕೊರಿಯಾರ್ ಅವರು. ಇವರು ಸಂತ ಲಾರೆನ್ಸ್ ದೇವಾಲಯ ಬೋಲಾ ನರಿಂಗಾಣ ಇಲ್ಲಿನ ಧರ್ಮಗುರುಗಳಾಗಿರುತ್ತಾರೆ. ಸರ್, ನಿಮಗೆ 5 ನಿಮಿಷದ ಅವಕಾಶ. ವೇದಿಕೆಯಲ್ಲಿ ಪ್ರಸಿದ್ಧರಾಗಿದ್ದ
ನಮ್ಮ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಶ್ರೀಯುತ ಯು ಟಿ ಖಾದರ್ ಫರೀದ್ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಗ್ರಾಮ ಅಧ್ಯಕ್ಷರಾಗಿರುವ ಶ್ರೀಯುತ ನವಾಜ್ರವರೇ, ಉಪಾಧ್ಯಕ್ಷರು ಶ್ರೀಮತಿ ಜ್ಯೋತಿ ಡಿಸೋಜರವರೇ ಹಾಗೂ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳೇ, ನೀವು ಎಲ್ಲ ಮಾನವರು ಸ್ವಪ್ರತಿಷ್ಠೆಯಿಂದ ಬಾಳಬೇಕು ಎಂಬ ಉದ್ದೇಶದಿಂದ ಸ್ವಾವಲಂಬಿ ಆಗಿರುವ ಒಂದು ಸಾಧನವಾಗಿರುವ ಈ ಹೊಲಿಗೆ ಯಂತ್ರ ಅದು ಹಾಗೂ ವಿಶೇಷ ಚೇತನವಾಗಿರುವ ಜನರಿಗೆ ಕಾಲುಬಂಡಿ ಅಥವಾ ವೀಲ್ ಚೇರ್ ಅದು ದಾನ ಮಾಡುವ ಮೂಲಕ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಈ ದಶಮಾನೋತ್ಸವದ ಅಂಗವಾಗಿ ನೀವು ಆಚರಿಸಲಿರುವ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಕೋರುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಹಕ್ಕು. ನಾವು ಯಾವಾಗಲೂ ಅಂತಿಮ ಘಟ್ಟದ ಫಲ ಮಾತ್ರ ಯೋಚಿಸ್ತೇವೆ. ಇಲ್ಲಿ ಸೇವಂತಿಗೆ ಹೂ ಐತೆ ಹೊಲಿಗೆ ಯಂತ್ರದ ಮೇಲೆ, ನಮಗೆಲ್ಲರಿಗೂ ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದರು. ಒಂದು ಗುಲಾಬಿ ಹೂ ಗಿಡ ನಾಟಿ ಮಾಡಿದ ಮೇಲೆ 3-4 ತಿಂಗಳಲ್ಲಿ ಹೂವು ಬಿಡುತ್ತೆ. ಆದರೆ ಅದೇ ಸೇವಂತಿಗೆ ಹೂವು 9 ತಿಂಗಳಿಂದ 1 ವರ್ಷ ಬೇಕು. ಅದೇ ವಿವಿಧ ಗಿಡ ಮರಗಳ ಬೆಳವಣಿಗೆ ಅದೇ ರೀತಿ ಇರುತ್ತೆ. ಅದೇ ರೀತಿ ಮಾನವನ ಸ್ವಾವಲಂಬನೆ ಕೂಡ. ಅದು ಕೇವಲ ಒಂದು ಗಳಿಗೆಯ, ಒಂದು ನಿಮಿಷದ, ಒಂದು ದಿನದ ಸ್ವಾವಲಂಬನೆ ಅಲ್ಲ. ಚಿಕ್ಕ ಹಸುಳೆಗೆ, ಮಗುವಿಗೆ ಅಪ್ಪ ಅಮ್ಮ ಕಲಿಸುವುದು, ತಾನೇ ಸ್ವಯಂ ಮಾಡಿ ಪ್ರತಿಯೊಂದು ಕೆಲಸವು, ಮತ್ತು ಅದೇ ಬೆಳೆದು ಬುದ್ಧಿವಂತಿಕೆ ಬೆಳೆದಾಗ ಮಗುವು ಕೂಡ ಸ್ವಾವಲಂಬಿಯಾಗಲು ಕಲಿಯುತ್ತೆ. ಆದರೆ ನಾವು ಯಾವಾಗಲೂ ಮಗುವಿಗೆ ಕೊಟ್ಟು ಪ್ರಯತ್ನ ಪಟ್ಟರೆ ಅದು ಮಗು ಸ್ವಾವಲಂಬಿ ಆಗಲಿಕ್ಕಿಲ್ಲ. ಮಗು ಕೊಡುತ್ತೆ ಅಲ್ಲ ಅಂತೇಳಿ ನಾವು ಕೊಡ್ತಾ ಇರ್ತೇವೆ. ನಾವೀಗ ಪ್ರಯತ್ನಿಸೋಣ. ಈ ಹೊಲಿಗೆ ಯಂತ್ರ ಇದೆ, ಆದರೆ ಆ ಹೊಲಿಗೆ ಯಂತ್ರ ಅಂತಿಮ ಬೈ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ನಾವು ತೊಡುವ ಆ ಬಟ್ಟೆ ಅಂಗಿ. ಅದೇ ರೀತಿ ಉತ್ತಮವಾಗಿ ಹೊಲಿಗೆ ಹಾಕಬೇಕಾದ್ರೆ ಅದ್ರ ಮಾಡೋರು ಚೆನ್ನಾಗಿರಬೇಕು. ಆ ಹೊಲಿಗೆ ಯಂತ್ರ ಕೂಡ ಆ ಹೊಲಿಯುವ ಸ್ಥಿತಿಯಲ್ಲಿರಬೇಕು. ದಾರ ಬೇಕು, ಸೂಜಿ ಬೇಕು, ಅದರ ಚಕ್ರ ಕೂಡ ಸರಿ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದರ ಒಳಗಡೆ ಚಿಕ್ಕ ಚಿಕ್ಕ ಯಂತ್ರಗಳಿವೆ, ಅದು ಕೂಡ ಅದೇ ರೀತಿಯಲ್ಲಿ ಸಹಾಯ ಮಾಡಬೇಕು. ಈ ಪ್ರಕೃತಿ ನಿಯಮವಾಗಿದೆ ದೇವರ ರಚನೆ. ಪ್ರತಿಯೊಂದು ವಸ್ತು ಒಂದೊಂದಕ್ಕೆ ಒಂದೊಂದು ಅವಲಂಬಿಯಾಗಿ ಪರೋಪಕಾರಿಯಾಗಿ ಜೀವಿಸುವುದು. ನಾನೇ ಪ್ರತಿಯೊಂದು ಮಾಡುತ್ತೇನೆ ಅಂದರೆ ಏನೂ ಸಾಧ್ಯವಿಲ್ಲ. ಪುಸ್ತಕದ ಬಿಡುಗಡೆ, ಆನೆ ಬಂತೊಂದು ಆನೆ, ಅಷ್ಟು ದೊಡ್ಡ ಪ್ರಾಣಿ, ಒಂದು ಚಿಕ್ಕ ಇರುವೆ ಅದಕ್ಕೆ ಹುರಿದುಂಬಿಸಬಹುದು ಅಥವಾ ಬೇರೆ ಏನು ಮಾಡ್ಬೋದು. ಅದರ ಸೊಂಡಿಲಿಗೆ ಆ ಇರುವೆ ಕಚ್ಚಿದಾಗ ಖಂಡಿತ ಆ ಆನೆಗೆ ನೋವಾಗುತ್ತೆ. ಆದರೆ ನಾವು ಎಷ್ಟು ಹೊಡೆದರೂ ಬಡಿದರೂ ಆನೆಗೆ ನೋವಾಗಲಿಕ್ಕಿಲ್ಲ. ಏನೋ ಚಿಕ್ಕ ಸ್ವಲ್ಪ ಕಡ್ಡಿಯ ಅನುಭವ ಆ ಬಲೂನಿಗೆ, ಪಟಾಕಿ ಶಬ್ದ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವ ಪ್ರತಿಯೊಂದು ಗುಣ ಸ್ವಾವಲಂಬಿ ಆಗಿರಲು ನಮಗೆ ಸಹಾಯ ಮಾಡಿದರೆ ಅದೇ ನಾವು ಪ್ರತಿಯೊಬ್ಬರಿಗೆ ಕೊಡುವ ದೇವರ ಆಶೀರ್ವಾದ. ಆ ಆಶೀರ್ವಾದವನ್ನೇ ಪ್ರತಿಯೊಬ್ಬರ ಮೇಲೂ ನಾನು ಬೇಡುವಾಗ ಪ್ರತ್ಯೇಕವಾಗಿ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರ ಪದಾಧಿಕಾರಿಗಳಿಗೆ ಹಾಗೂ ಇವರಿಗೆ ಸಹಕಾರ ನೀಡುವ ಎಲ್ಲ ಸ್ವಯಂ ಸೇವಕರಿಗೆ ನಾನು ಹಾರೈಸುತ್ತೇನೆ. ದೇವರ ಆಶೀರ್ವಾದ ಸರ್ವರಿಗೂ. ಪ್ರಾಕೃತಿಕ ಉದಾಹರಣೆಗಳೊಂದಿಗೆ ಮಹತ್ವಪೂರ್ಣ ಅಂಶಗಳನ್ನು ನಮ್ಮ ಮುಂದಿಟ್ಟಂತಹ ಫಾದರ್ ರೆವರೆಂಡ್ ಕೊರಿಯಾ ಇವರಿಗೆ
ಧನ್ಯವಾದಗಳು. ಇದೀಗ ಸಣ್ಣ 2 ಶುಭ ಹಾರೈಕೆ, ಅದಾದ ನಂತರ ಸಭಾಪತಿಗಳ ಮಾತು. ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆ ಇಲ್ಲಿನ ನಿವೃತ್ತ ಅಧೀಕ್ಷಕರಾದ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮಗೆ 3 ನಿಮಿಷದ ಸಮಯಾವಕಾಶ. ಎಲ್ಲರಿಗೂ ವಂದನೆಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಗೈದಿರುವ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾಗಿರುವ ಶ್ರೀ UT ಖಾದರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಧರ್ಮಗುರುಗಳೇ, ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರೇ, ನನ್ನ ಸ್ನೇಹಿತರಾಗಿರುವ ಹಾಗೂ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ನೂರುಲ್ ಅಮೀನ್ ಅವರೇ ಮತ್ತು ಟ್ರಸ್ಟ್ನ ಇತರ ಸದಸ್ಯರೇ, ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಮಹಿಳೆಯರೇ, ಮಹನೀಯರೇ ಹಾಗೂ ಮಕ್ಕಳೇ, ನಾನು ಮೊದಲಿಗೆ 1-2 ಮಾತುಗಳನ್ನು ನಿಮ್ಮೊಡನೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಬಗ್ಗೆ ಹೇಳಿಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನೂರುಲ್ ಅಮೀನ್ ಅವರು ನನ್ನ ಆತ್ಮೀಯ ಮಿತ್ರರಾಗಿರೋ ಕಾರಣ ಇಂದು ಈ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಅವಕಾಶ ನನಗೆ ಲಭಿಸಿತು. ನನ್ನ ಒಂದೇ ಊರಿನವರು ನಾವು ಇಬ್ಬರು. ಅವರ ಸುಮಾರು ಒಂದು 7-8 ಕಾರ್ಯಕ್ರಮಗಳಲ್ಲಿ ನಾನು ನಿರಂತರವಾಗಿ ಭಾಗವಹಿಸಿದ್ದೇನೆ. ಪ್ರತಿ ವರ್ಷ ಅವರು ವರ್ಷದ ವ್ಯಕ್ತಿ ಹಾಗೂ ಒಂದು ಸುಮಾರು 150ರಿಂದ 200 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿಕೊಂಡು ಬಂದಿದ್ದಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಭಾಗ್ಯ ನನ್ನದಾಗಿದೆ. ಇವರು ಈ ಕಾರ್ಯಕ್ರಮ ವಿದ್ಯಾರ್ಥಿ ವೇತನಕ್ಕಾಗಿ ನಾವು ಸಾಮಾನ್ಯವಾಗಿ ಕಾಣುವಂತೆ ಯಾರಿಂದಲೂ ಸಾರ್ವಜನಿಕವಾಗಿ ದೇಣಿಗೆ ಎತ್ತುವುದಿಲ್ಲ. ಹಾಗೆ ಪ್ರಚಾರದಿಂದ ಬಹಳ ಹಿಂದೆ ಉಳಿಯುತ್ತಾರೆ. ಯಾವುದೇ ಕಾರ್ಯಕ್ರಮದ ಪ್ರಚಾರ ಪತ್ರಿಕೆಯಲ್ಲಿ ಆಗಲಿ, ಟಿ ವಿಯಲ್ಲಾಗಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಾಗಲಿ ನಾನು ಕಾಣದಿದ್ದ ಕಾರಣ ಒಂದೊಂದು ಕಾರ್ಯಕ್ರಮದಲ್ಲಿ ನಾನು ಅವರ ಹತ್ರ ಪ್ರೀತಿಪೂರ್ವಕವಾಗಿ ಒತ್ತಾಯಿಸಿದ್ದೆ, ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಪ್ರಚಾರ ಬಯಸದೇ ಇರ್ಬೋದು, ಆದರೆ ಇಂಥ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡದ್ದು ಇತರ ಯುವಕರಿಗೆ ಗೊತ್ತಾದರೆ ಅವರು ಕೂಡ ಇದರಿಂದ ಪ್ರೇರಿತರಾಗಿ ಇಂಥದ್ದೇ ಕಾರ್ಯಕ್ರಮಗಳನ್ನು ಇತರ ಕಡೆ ಮಾಡಲಿಕ್ಕೆ ಅವರಿಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಸಣ್ಣ ಮಟ್ಟದ ಪ್ರಚಾರವನ್ನಾದರೂ ಕೊಡಿ ಅಂತ ಹೇಳಿದ ನಂತರ ಸ್ವಲ್ಪ ಮಟ್ಟಿನ ಪ್ರಚಾರ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ಇಂದು ಒಂದು ಸಮಾಜಮುಖಿ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಾರೆ. ಸ್ಥಳೀಯ ಪಂಚಾಯತ್ನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ವೇದಿಕೆಯನ್ನು ಗಮನಿಸಿದಾಗಲೇ ಇಂದು ನಮ್ಮ ಸಮಾಜಕ್ಕೆ ಅಗತ್ಯವಾಗಿರುವ ಸಾಮಾಜಿಕ ಸಾಮರಸ್ಯದ ಸಂದೇಶವನ್ನು ಕೂಡ ನೀಡಿದ್ದಾರೆ. ವಿವಿಧ ಮತಗಳ ಎಲ್ಲ ಧರ್ಮಗುರುಗಳನ್ನು ಇಲ್ಲಿ ಆಹ್ವಾನಿಸಿದ್ದಾರೆ. ಇಂದು ಭಾಳ ಅಗತ್ಯವಾಗಿರುವ ಸಹಬಾಳ್ವೆ ಸಾಮರಸ್ಯದ ಸಂದೇಶ ಕೂಡ ಈ ವೇದಿಕೆಯಿಂದ ನಮಗೆ ದೊರೆಯುವಂತಾಗ್ತದೆ. ಮತ್ತು ಇಂದಿನ ಈ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳು. ಶಾಲೆಯೊಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದನ್ನು ತೆರೆದಂತೆ ಎಂಬ ಒಂದು ಮಾತಿದೆ. ಅಂದರೆ ಗಂಡಸರು ಹೊರಗಡೆ ಎಷ್ಟೇ ದುಡಿದು ಬಂದರೂ ಮನೆಯನ್ನು ಸಮರ್ಥವಾಗಿ ನಡೆಸುವವರು ಹೆಣ್ಣು. ಆ ಹೆಣ್ಣು ಸರಿಯಾಗಿ ಮನೆಯನ್ನು ನಡೆಸಿದರೆ ಮಾತ್ರ ಉಳಿದವರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗ್ತದೆ. ಸೊ ಅದೇ ರೀತಿ ಮಹಿಳೆಯರು ಆರ್ಥಿಕವಾದ ಸ್ವಾವಲಂಬನೆ ಗಳಿಸಿದರೆ ಒಂದು ಮನೆ, ಒಂದು ಊರು, ಒಂದು ನಾಡು ಎಲ್ಲವೂ ಅಭಿವೃದ್ಧಿ ಕಾಣ್ತದೆ. ನಾವು ಯಾರಿಗಾದರೂ ನಮ್ಮ ಸಹಾಯಕ್ಕೆ ಬೇಕಾದರೆ ಮೀನು ಕೊಂಡೋಗಿ ಕೊಡ್ಬೋದು, ಆದರೆ ಮೀನನ್ನೇ ಹಿಡಿಯುವಂಥ ಕಲೆಯನ್ನು ಕಲಿಸಿದರೆ ಅವರ ಜೀವನ ಪೂರ್ತಿ ಯಶಸ್ವಿಯಾಗ್ತದೆ. ಸೊ ಈ ಹೊಲಿಗೆ ತರಬೇತಿಗೆ ಇಂದು ಪಾಲ್ಗೊಳ್ಳಲಿರುವ ಎಲ್ಲ ಇಲ್ಲಿಯ ಸ್ಥಳೀಯ ಮಹಿಳೆಯರು ಅದನ್ನು ಸದುಪಯೋಗ ಪಡಬೇಕು ಮತ್ತು ಅದರಿಂದ ಊರಿನ ಎಲ್ಲ ಜನರಿಗೆ ಪ್ರಯೋಜನ ಆಗಬೇಕು, ಅವರ ಮನೆಯೂ ಬೆಳಗಬೇಕು, ಊರೂ ಬೆಳಗಬೇಕು. ಇದನ್ನು ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇನ್ನಷ್ಟು ಇಂಥದ್ದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಅವರಿಗೆ ಲಭಿಸಲಿ. ಈ ಹೊಲಿಗೆ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರು ಅದರ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ಶುಭ ಹಾರೈಕೆಗಾಗಿ ನಿಯಾಜುರ್ ರಹಮಾನ್ ಪೆರ್ಲಾ 2 ನಿಮಿಷದ ಅವಕಾಶ. ಈ ಸಭೆಯ ಅಧ್ಯಕ್ಷರೇ, ಅದೇ ರೀತಿ ಮಾನ್ಯ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇನ್ನಿತರ ಗಣ್ಯರೇ, ಸಭೆಯಲ್ಲಿಯೂ ವೇದಿಕೆಯಲ್ಲಿರುವಂಥ ಬಂಧು ಭಗಿನಿಯರೇ, ಇವತ್ತೊಂದು ಸುಂದರ ಗಳಿಗೆ ಮುಹೂರ್ತದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. ಭಾರತ್ ಸೋಷಿಯಲ್ ಟ್ರಸ್ಟ್ನ ಒಂದು ಸದಾಶಯವಾಗಿದೆ ಎಲ್ಲ ಹಂತದ ದುರ್ಬಲ ವರ್ಗದ ಸಬಲೀಕರಣ ಎನ್ನುವುದು. ಒಂದು ಹಂತದ ಮಹಿಳೆಯರು ರಾಷ್ಟ್ರವನ್ನು ಕಟ್ಟುವುದರಲ್ಲಿ ಸಮಾಜದ ಅರ್ಧವಾದಂತಹ ಮಹಿಳೆಯರ ಪಾತ್ರ ಭಾಳಷ್ಟು ಹಿರಿದಾದಿದೆ. ಅಂತಹ ಮಹಿಳೆಯರಿಗೆ, ಆ ದುರ್ಬಲ ವಿಭಾಗದವರಿಗೆ ಅವರ ಒಂದು ಎಂಪವರ್ಮೆಂಟ್, ಸಬಲೀಕರಣ, ಸಶಕ್ತೀಕರಣಕ್ಕೆ ಒಂದು ಪಾರದರ್ಶಕವಾದಂತಹ ಒಂದು ಥ್ರೆಡ್ಡನ್ನು, ಒಂದು ಇನ್ಫ್ರಾಸ್ಟ್ರಕ್ಚರ್ ಥ್ರೆಡ್ಡನ್ನು ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದು. ಈ ಥ್ರೆಡ್ಡಿನ ಮೂಲಕ
ಅವರನ್ನು ತಳಹಂತದಲ್ಲೇ ಒಂದು ಸಬಲೀಕರಣಕ್ಕೆ ಒಂದು ಸತ್ಸಂಪ್ರದಾಯವನ್ನು ಸಮಾಜದಲ್ಲಿ ಒದಗಿಸಿಕೊಡುವುದು ಟ್ರಸ್ಟ್ನ ಸದಾಶಯವಾಗಿದೆ. ಮಕ್ಕಳ ಸಬಲೀಕರಣ, ಅದೇ ರೀತಿ ಯುವಕರ ಸಬಲೀಕರಣ, ಸರ್ಕಾರವೂ ಹಾಗೆ ಸರ್ಕಾರದ ಆಯಕಟ್ಟಿನ ಅಂತಹ ಕಣ್ಣೋಟಗಳು ಇಂತಹ ಒಂದು ಹೂಡಿಕೆಯಲ್ಲಿ ಅದೇ ರೀತಿ ಯೋಜನೆಗಳನ್ನು ರೂಪಿಸುವುದರಲ್ಲಿ ಸ್ಟ್ರಾಟಜಿಕ್ ಆದಂತಹ ಬೆಂಬಲಗಳನ್ನು ನೀಡುವ ಮೂಲಕ ಯುವಕರ ಸಬಲೀಕರಣ ಎಂಬುದು, ಅದೇ ರೀತಿ ಮಕ್ಕಳ ಸಬಲೀಕರಣ, ಎಲ್ಲ ಹಂತದ ತಳಮಟ್ಟದ ಸಬಲೀಕರಣವು ಘನ ಸರ್ಕಾರದ ಕಾರ್ಯಯೋಜನೆ ಆಗಿರಬೇಕು. ಅದರೊಂದಿಗೆ ಯುವಕರ ದೈಹಿಕ ಮಾನಸಿಕ ಫಾರ್ಮುಲಾಗಳನ್ನು ಒಂದು ಸೂತ್ರವನ್ನೇ ನಮಗೆ ರೂಪಿಸಬಹುದಾದ ಅರ್ಥದಲ್ಲಿ ಸರ್ಕಾರದ ಸ್ಟ್ರಾಟಜಿಕ್ ಆದಂತಹ ಬೆಂಬಲ ಪ್ಲಸ್ ಯುವಕರ ದೈಹಿಕ ಮಾನಸಿಕ ಸಾಮರ್ಥ್ಯ ಈಕ್ವಲ್ ಟು ಸುಸ್ಥಿರ ಸಬಲೀಕರಣದ ಸೂತ್ರವಾಕ್ಯವನ್ನು ಆ ಮೂಲಕ ಸಮಾಜಕ್ಕೆ ಸುಸ್ಥಿರ ಸಸ್ಟೈನಬಲ್ ಆಗಿರುವಂತಹ ಒಂದು ಸೂತ್ರವಾಕ್ಯವನ್ನು ಅಳವಡಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ರಾಷ್ಟ್ರ ಕಟ್ಟುವುದರಲ್ಲಿ ಮಹಿಳೆಯರ ಪಾತ್ರ ನಮಗೆ ಗೊತ್ತಿದೆ. ಮಕ್ಕಳಿಗೆ ಎದೆ ಹಾಲು ಉಣಿಸುವುದರಿಂದಲೇ ಅವರು ಅವರದ್ದೇ ಆದಂತಹ ಒಂದು ರಾಷ್ಟ್ರ ಕಟ್ಟುವುದರಲ್ಲಿ ಅವರ ಪಾಲಿದೆ. ಅದರಂತೆ ಮಹಿಳೆಯನ್ನು ಗೌರವಯುತವಾಗಿ ಕಾಣುವಂಥ ಒಂದು ಸಮಾಜದಲ್ಲಿ ಖಂಡಿತವಾಗಿಯೂ ರಾಷ್ಟ್ರ ಕಟ್ಟುವ ಪರಿಕಲ್ಪನೆಗಳಿಗೆ ಕಟ್ಟುವುದರ ಪರಿಕಲ್ಪನೆಯೊಂದಿಗೆ ಸಮಾಜಕ್ಕೆ ಜೋಡಿಸಲು ಸಾಧ್ಯವಾಗಬೇಕಿದೆ. ಈ ಎಲ್ಲ ಅರ್ಥದಲ್ಲಿಯೂ ಟ್ರಸ್ಟ್ನ ಈ ಒಂದು ಸದಾಶಯವನ್ನು ಈ ಮೂಲಕ ಇಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಂತೋಷವಾಗ್ತದೆ. ಅದಂತೆ ನಮಗೆ ಗೊತ್ತಿದೆ, ನಮ್ಮ ಕರ್ನಾಟಕ ಘನ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರ ಸಭೆಯ ಹೊರಗಿನ ಅವರ ನಡವಳಿಕೆಗಳು ನಮಗೆ ಅದು ಅದೇ ರೀತಿ ರಾಷ್ಟ್ರ ಕಟ್ಟುವ ಒಂದು ಪಠ್ಯಪುಸ್ತಕವಾಗಿದೆ. ಕಳೆದ 10 ಹಲವು ವರ್ಷಗಳಿಂದ ಅವರ ವಿಧಾನಸಭೆಯ ಒಳಗಿನ ಶಾಸಕರಾಗಿ, ಸ್ಪೀಕರ್ ಆಗಿ ವಿವಿಧ ಸಾಂವಿಧಾನಿಕ ಹುದ್ದೆಗಳನ್ನು ಅದೇ ರೀತಿ ಅದನ್ನು ನಿಭಾಯಿಸುವ ರೀತಿ ಅವರ ನಡವಳಿಕೆಗಳು ಎಲ್ಲ ಒಂದು ಪಠ್ಯಪುಸ್ತಕ ಥರ ನಮಗೆ ತೆರೆದ ಒಂದು ಪಾಠಪುಸ್ತಕವಾಗಿದೆ. ಅದನ್ನು ನಮಗೆ ಎಲ್ಲ ಅರ್ಥದಲ್ಲೂ ಸಜ್ಜನಿಕೆ ರಾಜಕಾರಣಿಗೆ ಇನ್ನೂ ಉತ್ತರೋತ್ತರವಾದಂತಹ ಎಲ್ಲ ಆಯುರಾರೋಗ್ಯ ಅಭಿವೃದ್ಧಿಯು ಉಂಟಾಗಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಮುಖಪಟದಲ್ಲಿ ನೀವು ಗುರುತಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಮತ್ತು ಈ ಭಾಗದ ಅಭಿವೃದ್ಧಿಯ ಅಧಿಕಾರರಾದಂಥ ಈಗಾಗಲೇ ಒಬ್ಬ ನಮ್ಮ ಸಹೋದರರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿದರು. ನಿಜವಾದ ಸತ್ಯ. ನಮಗೆ ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಸ್ಪೀಕರ್ ಆಗಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಈಗಾಗಲೇ ಬಹಳಷ್ಟು ಈ ಪಂಚಾಯತನ್ನು ದತ್ತು ತೆಗೆದ ಕ್ರಮದಲ್ಲಿ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 4 ಕೋಟಿಯ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 2 ಕೋಟಿಗೆ ಇವತ್ತು ಗುದ್ದಲಿ ಪೂಜೆ ಮಾಡಲಿಕ್ಕಿದೆ. ಒಟ್ಟಿನಲ್ಲಿ ಈ ಭಾಗವನ್ನು ದತ್ತು ಗ್ರಾಮ ಪಂಚಾಯತ್ ಆಗಿ ತಗೊಂಡಿದ್ದಾರೆ. ಪ್ರಥಮತವಾಗಿ ಈ ಭಾಗದ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರ ಪರವಾಗಿ, ಊರವರ ಪರವಾಗಿ ನಾನು ತಮಗೆ ನನ್ನ ಬ್ಲಾಕಿನ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಟೈಲರಿಂಗ್ ಮಿಷಿನ್ ಕೊಡುವಂಥ ಕಾರ್ಯಕ್ರಮವನ್ನು ನೀವು ಈ ಭಾಗದಲ್ಲಿ ಇಟ್ಟಿದ್ದೀರಿ. ಮುಂದೊಂದು ದಿನ ನಿಮ್ಮನ್ನು ಭೇಟಿಯಾಗಿ ನಾನು ಮುಡಿಪು ಪ್ರದೇಶದಲ್ಲಿ ನಿಮಗೆ ಇಚ್ಛಾಶಕ್ತಿ ಇದ್ದಲ್ಲಿ ಮುಡಿಪು ಪ್ರದೇಶದಲ್ಲಿ ಇರುವ ಬಹಳಷ್ಟು ಜನವನ್ನು ಒಗ್ಗೂಡಿಸಿ ಒಟ್ಟಿಗೆ ಮುಡಿಪು ಅಂತ ಹೇಳಿದರೆ ಬಹಳಷ್ಟು ಜನ ಬರುವಂಥ ಸ್ಥಳ. ತಾವು ಅಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲ್ಲಿ ನಿಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮುಂದೊಂದು ದಿನ ನಮ್ಮ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಿತಿಗೆ ಹೋಗುವಂಥ, ಉನ್ನತ ಮಟ್ಟಕ್ಕೆ ಹೋಗುವಂಥ ಎಲ್ಲ ಬೆಳವಣಿಗೆಯನ್ನು ಕಂಡುಬರುತ್ತದೆ. ಆದ್ದರಿಂದ ತಾವು ಈ ಕಾರ್ಯಕ್ರಮವನ್ನು ಮಗದೊಮ್ಮೆ ತಮ್ಮ ಶಾಸಕರ ಅನುಮತಿಯ ಮೇರೆಗೆ ಮುಡಿಪಿನಲ್ಲಿಟ್ಟಾಗ ಇದನ್ನಲ್ಲಿ ಬಹಳಷ್ಟು ಅದ್ದೂರಿಯಿಂದ ಮಾಡುವ, ಇವತ್ತು ಕೊಡುವಂಥ ಟೈಲರಿಂಗ್ ಮಿಷಿನ್ ತಮ್ಮ ಜೀವನ ವ್ಯಾಪ್ತಿಯಲ್ಲಿ ಇದೊಂದು ನಿಮಗೆ ಮೈಲ್ಗಲ್ಲಾಗಲಿ, ಮುಂದಿನ ಭವಿಷ್ಯಕ್ಕೆ ಇದು ರೂಪು ಆಗುವಂಥ ಎಲ್ಲ ಅವಶ್ಯಕತೆಗಳಾಗಲಿ, ನಿಮ್ಮ ವೆಲ್ಫೇರ್ ಸೊಸೈಟಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಬರಲಿ, ಮಾನ್ಯತೆ ಬರಲಿ. ನಿಮ್ಮೊಟ್ಟಿಗೆ ಭಾಳಷ್ಟು ನಿಮ್ಮ ಸಮುದಾಯದವರು ಮತ್ತು ಇತರರು ಕೂಡಿ ಮಾಡುವಂಥ ಈ ವ್ಯವಸ್ಥೆ ಒಳ್ಳೆಯದಾಗಲಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಈ ಭಾಗದ ಎಲ್ಲ ನೀವು ನಮ್ಮಂಥ ದೇವರು ನಿಮಗೆ ಶಕ್ತಿ ಕೊಡಲಿ. ಒಟ್ಟಿನಲ್ಲಿ ಈ ನಮ್ಮ ಅಧ್ಯಕ್ಷರು ಮತ್ತು ಈ ಭಾಗದ ಉಪಾಧ್ಯಕ್ಷರು, ಸರ್ವ ಸದಸ್ಯರು ನಿಮ್ಮ
ಸೊಸೈಟಿಗೆ ಹಾರೈಸ್ತಾರೆ. ಈ ಪಂಚಾಯತಿನ ಮುಖಾಂತರ ಇನ್ನೂ ನಮ್ಮ ಪಂಚಾಯತ್ ಭಾಳಷ್ಟು ಇದೆ, ಬೇರೆ ಬೇರೆ ಪಂಚಾಯತಿಗೆ ಹೋಗಿ ತಾವು ಪಂಚಾಯತಲ್ಲಿ ಕೊಡ್ತೀರೆಂಬ ಭರವಸೆಯೊಂದಿಗೆ ನನಗೂ ಅವಕಾಶ ಮಾಡಿಕೊಟ್ಟಕ್ಕೆ ನಿಮಗೆ ಅಭಿನಂದನೆ ಮತ್ತು ಧನ್ಯವಾದ. ಹೆಚ್ಚಿಗೆ 1 ನಿಮಿಷ ಕೇಳ್ತಾ ಇದ್ದೇನೆ ಸಭಾಧ್ಯಕ್ಷರ ಹತ್ರ. ಈ ಅತಿಥಿಗಳಿಗೆ ಆಯುರ್ವೇದದಲ್ಲಿ ಮಹತ್ವಪೂರ್ಣ ಗಿಡವಾದಂತಹ ತುಳಸಿ ಗಿಡವನ್ನು ಎಲ್ಲರಿಗೂ ನೀವು ಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರಥಮವಾಗಿ ಸಭಾಧ್ಯಕ್ಷರಿಗೆ ತುಳಸಿ ಗಿಡವನ್ನು ನೀಡಲು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಇವರನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಭಟ್, ಪ್ರಧಾನ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಂಜನಾಡಿ, ಇವರಿಗೆ ತುಳಸಿ ಗಿಡವನ್ನು ನೀಡಿ ಗೌರವಿಸಬೇಕು. ಫಾದರ್ ರೆವರೆಂಡ್ ಫೆಡ್ರಿಕ್ ಕೊರಿಯಾ, ಧರ್ಮಗುರುಗಳು ಸಂತ ಲಾರೆನ್ಸ್ ದೇವಾಲಯ, ಇವರಿಗೆ ಎನ್ ಅಮೀನ್ ರವರು ತುಳಸಿ ಗಿಡವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕು. ಅದೇ ರೀತಿ ಶುಭ ಹಾರೈಕೆ ನೀಡಿದ ಹರೀಶ್ ಕುಮಾರ್ ಕುತ್ತಡ್ಕ, ಇವರಿಗೆ ಯುಟಿ ಖಾದರ್ ಸರ್ ಅವರು ತುಳಸಿ ಗಿಡ ನೀಡಿ ಗೌರವಿಸಬೇಕು. ನಿಯಾಜುರ್ ರಹಮಾನ್ ಪೆರ್ಲಾ, ಇವರಿಗೂ ಸಹ ಸಭಾಧ್ಯಕ್ಷರು ತುಳಸಿ ಗಿಡವನ್ನು ನೀಡಿ ಗೌರವಿಸಿಕೊಳ್ಳಬೇಕು. ಎನ್ ಅಮೀನ್ ರವರಿಗೆ ಇದೀಗ ಸಭಾಧ್ಯಕ್ಷರ ಮಾತು. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಿನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧದ ಶಾಶ್ವತವಾದ ವಿದ್ಯುತ್ ಅಲಂಕಾರ ಉದ್ಘಾಟನೆ ಮಾಡಿ ರಾತ್ರಿ 2 ಗಂಟೆ ಬಹುಶಃ ಮುಟ್ಟಿ ಇವತ್ತು ಬೆಳಿಗ್ಗೆ ಮತ್ತೆ ಈಗ ನಮ್ಮ ಉಡುಪಿಯ DKCಯಲ್ಲಿ ಆ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಮಂತ್ರಿಗಳೆಲ್ಲ ಬರುವ ಕಾರಣದಲ್ಲಿ ಇರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಕಾರ್ಯ ಹಮ್ಮಿಕೊಂಡಿದ್ದಾರಂತೇಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತಿಳಿಸಿದಾಗ ಇಲ್ಲಿಗೆ ಬಂದು ನಿಮ್ಮತ್ತೆ ಸೇರಿಕೊಂಡು ಅದು ತಾವು ಗ್ರಾಮ ಪಂಚಾಯತ್ನ ಅಧ್ಯಕ್ಷರೆಲ್ಲ ಸದಸ್ಯರು ಮಾಡೋದು ಉತ್ತಮ ಕಾರ್ಯಗಳಿಗೆ, ಅದರ ಜೊತೆಯಲ್ಲಿ ನಮ್ಮ ಅಮೀನ್ ಅವರ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಾಡೋದು ಉತ್ತಮ ಪ್ರೋತ್ಸಾಹ ಕೊಡೋಣ ಜವಾಬ್ದಾರಿ ಅಂತ ಹೇಳಿಕೊಂಡು ಬಂದಿದ್ದೇನೆ. ನಾನು ಪ್ರಪ್ರಥಮವಾಗಿ ನರಿಗನ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯ ಮತ್ತು ಎಲ್ಲ ನಮ್ಮ ಪಂಚಾಯತ್ನ ಆಡಳಿತ ಮಂಡಳಿ ನಮ್ಮ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವನು ಅಭಿನಂದಿಸ್ತೇನೆ. ಯಾಕೆ ಒಂದು ತಂಡವಾಗಿ ಒಂದು ಟೀಮ್ ವರ್ಕ್ ಆಗಿ ತಮ್ಮ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡಿಕೊಂಡು ಈ ಒಂದು ಗ್ರಾಮದ ಜನತೆಗೆ ಏನೆಲ್ಲ ಸವಲತ್ತುಗಳು ಮತ್ತು ಏನೆಲ್ಲ ಕಾರ್ಯ ಹಮ್ಮಿಕೊಳ್ಬೇಕಾ ಹಂತವಾಗಿ ಹಮ್ಮಿಕೊಂಡು ಬಹುತೇಕ ಈ ಒಂದು ಗ್ರಾಮವನ್ನು ಮಾದರಿ ಗ್ರಾಮ ಮಾಡಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. 100ಕ್ಕೂ 100 ಎಲ್ಲ ಸಮಸ್ಯೆಗಳು ಯಾವುದೇ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಜನರ ಅಪೇಕ್ಷೆ ಭಾಳ ಜಾಸ್ತಿ ಇರ್ತದೆ. 100ಕ್ಕೂ 100 ಎಲ್ಲವೂ ನಾವು ಹೇಳಿದಾಗ ಎಲ್ಲಿಯೂ ಕೂಡ ಆಗೋದಿಲ್ಲ. ಅದು ನೀವು ಅಮೆರಿಕದಲ್ಲಿ ಹೋದರೂ ಕೂಡ ಅಲ್ಲಿ ಕೂಡ ಸಮಸ್ಯೆ ಇದ್ದೇ ಇರುವಂಥದ್ದು. ಅದಕ್ಕೆ ಯುದ್ಧ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾಗಿ ಉತ್ತಮವಾದ ವ್ಯವಸ್ಥೆಯಲ್ಲಿ ಉತ್ತಮವಾದ ಸವಲತ್ತುಗಳೊಂದಿಗೆ ಈ ಗ್ರಾಮ ಅಭಿವೃದ್ಧಿ ಆಗ್ತಿರೋದು ನಮಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಗ್ರಾಮಸ್ಥ ನಾವೆಲ್ಲಗೊಂದು ಸಕಾರಾತ್ಮಕವಾದ ಚಿಂತೆಯಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಇವತ್ತು ಅಮೀನ್ ಅವರ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಭಾಳಷ್ಟು ಗ್ರಾಮ ಪಂಚಾಯತಿಗಿದೆ. ನರಿಂಗಾನ ಯಾಕೆ ಆಯ್ಕೆ ಮಾಡಿದ್ದು? ನರಿಂಗಾನದಲ್ಲಿ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ತಾಳ್ಮೆ ಎಲ್ಲ ಒಂದು ಒಗ್ಗಟ್ಟಿನ ಕೆಲಸ ಮಾಡುವಾಗ ಆ ಪ್ರದೇಶಕ್ಕೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರ ಇವತ್ತು ಕೊಡ್ತಾ ಇರ್ತಾರೆ. ಆದ ಕಾರಣ ಇಡೀ ಊರವರನ್ನು ನಾನು ಪ್ರತಿಯೊಂದು ಮನೆಯವರು ಕೂಡ ನಾನು ಈ ರೀತಿಯ ವಾತಾವರಣಕ್ಕೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸಿ ಒಂದು ಅತ್ಯುತ್ತಮವಾದ ಗ್ರಾಮವಾಗಿ ಪರಿವರ್ತನೆ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ಬಹುಶಃ ಅಮೀನ್ ಅವರು ತಂಡವನ್ನು ಇವತ್ತು ಬಹುಶಃ ತಮ್ಮ ಭಾರತ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಮುಖಾಂತರ ವಿವಿಧ ಕೆಲಸ ಹಲವಾರು ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಈಗ ಅವತಾರ ಕೊಡುಗೆ ಬೇರೆ ಬೇರೆ ಎಲ್ಲ ಕಡೆಯಲ್ಲಿ ಕೊಟ್ಟಿರ್ತಾರೆ. ಒಬ್ಬ ಮನುಷ್ಯ ಅವನ ವ್ಯಕ್ತಿತ್ವ ರೂಪಿಸಿಕೊಂಡು ತನ್ನ ದುಡಿಮೆ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಸಮಾಜ ಮತ್ತು ದೇಶಕ್ಕೆ ತಮ್ಮ ಕೊಡುಗೆ ಕೊಡಬೇಕಾದ ಇಚ್ಛೆ ಇಟ್ಟುಕೊಂಡು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಕೂಡ ಅವರನ್ನು ನಾನು ವಿಶೇಷವಾಗಿ ಶ್ಲಾಘಿಸಿ ಅವರ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ತಾವು ಕೊಡುವಂಥ ಎಲ್ಲ ಈ ಸಹಕಾರ ಏನಿದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ನಿಮ್ಮ ಕುಟುಂಬಸ್ಥರು ನಿಮಗೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇವತ್ತು ಸೌಹಾರ್ದ ಮತ್ತು ಪ್ರೀತಿ ವಿಶ್ವಾಸದಿಂದ ಎಲ್ಲ ಧಾರ್ಮಿಕ ಗುರುಗಳನ್ನು ಸೇರಿಸಿಕೊಂಡು ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹುಶಃ ಹೋಗುವಂಥ ವಾತಾವರಣಕ್ಕೆ ತಾವು ಪೂರಕ ಕೆಲಸ ತಾವು ಇವತ್ತು ಮಾಡಿದಿರಿ. ಈ ಸವಲತ್ತು ತಾವೇನು ಇವತ್ತು ಕೊಡ್ತಿದ್ದೀರಾ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಖಂಡಿತವಾಗಿ ಆಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಯಾರಲ್ಲಿ ಸವಲತ್ತು ಪಡ್ಕೊಂಡಿದ್ದೀರಿ ನೀವೆಲ್ಲ ಭಾಗ್ಯವಂತರು. ಎಲ್ಲರಿಗೂ ಸವಲತ್ತು ಸಿಕ್ಕುವುದಿಲ್ಲ. ಸಿಕ್ಕಿದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕಲಿತುಕೊಂಡು ಭಾಳ ಚೆನ್ನಾಗಿ ಭವಿಷ್ಯ ದಿನಗಳಲ್ಲಿ ರೂಪಿಸಿ ನೀವೇ ದೊಡ್ಡ ಮಟ್ಟದ ಆ ಒಂದು ಟೈಲರಿಂಗಲ್ಲಿ ದೊಡ್ಡ ಮಟ್ಟದ ಒಂದು
ನಿಮ್ಮ ಶಾಪು ತೆರೆಯುವಂಥದ್ದು ಅಥವಾ ಮನೆಯಲ್ಲಿ ಯಾವೊಂದು ಕೆಲಸ ಮಾಡಿ ಕೊಡುವಂಥದ್ದು ಬಹುಶಃ ಇದೆಲ್ಲವೂ ಕೂಡ ನಿಮಗೆ ಇಲ್ಲಿಂದ ಚಾಲನೆ ನೀವೆಲ್ಲ ಹುಷಾರಿದ್ದೀರಿ, ಈಗಲೂ ಹುಷಾರಿದ್ದೀರಿ. ಒಂದು ನಿಮಗೆ ಮಿಷನ್ ತೆಗಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ, ಕಲಿಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರು ಬಂದು ತಾವು ಕಲಿತು ಎಷ್ಟೋ ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಮುಂದಿನ ಆಗಲಿಕ್ಕೆ ಸದಾ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಹಿಂದೆ ಒಂದು ಮಾತಿದೆ, ಯಾರಿಗೆ ಅದು ಒಮ್ಮೆ ಏನೋ ತಿನ್ನಲಿಕ್ಕೆ ಊಟ ಕೊಟ್ಟರೆ ಅದು ಒಂದು ದಿವಸಕ್ಕೆ ಮಾತ್ರ ಸಾಕಂದ್ರೆ, ಮೀನು ಒಮ್ಮೆ ಕೊಟ್ಟರೆ ಒಂದು ದಿವಸಕ್ಕೆ ಮಾತ್ರ ಅವನಿಗೆ ಸಾಕು. ಅದು ಮೀನು ಅವನಿಗೆ ಕೊಡೋ ಬದಲು ಮೀನು ಹಿಡಿಲಿಕ್ಕೆ ಕಲಿಸಬೇಕು. ಯಾಕೆ ಅವನು ಯಾವಾಗ ಬೇಕು ಆವಾಗ ಮೀನು ಹಿಡಿದು ಅವನ ಹೊಟ್ಟೆ ತುಂಬೊಂದು ಕೆಲಸ ಮಾಡ್ತಾನಂತೇಳಿ. ಈಗ ನಾವು ಬರೀ ಮೀನನ್ನು ಕೊಡೋದು ಮಾತ್ರ ಅಲ್ಲ, ಮೀನನ್ನು ಹಿಡಿಲಿಕ್ಕೆ ಮಾತ್ರ ಅಲ್ಲ, ಮೀನು ಎಲ್ಲಿದೆ ಅಂತ ತೋರಿಸುವಂಥ ಕೆಲಸ ಕೂಡ ಇವತ್ತು ಆಗ್ತಾಯಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ನಾನು ತಮ್ಮೆಲ್ಲರಿಗೂ ನನ್ನ ಶುಭಾಶಯ ನೀವು ಸಲ್ಲಿಸಿಕೊಂಡು, ಬಹುಶಃ ಈ ನಮ್ಮ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರ ಸದಸ್ಯರು ನಿಮ್ಮ ಕೆಲಸಕ್ಕೆ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗೋ ಕೆಲಸ ಇವತ್ತು ಆಗಲಿ. ಈಗ ನಮ್ಮ ಪ್ರಶಾಂತ್ ಕಾಳಜಿ ಹೇಳಿದ್ದು, ಬೇರೆ ಗ್ರಾಮದಲ್ಲಿ ಕೂಡ ತವರಿಸಿಕೊಂಡು ಒಂದು ಉತ್ತಮವಾದ ಒಂದು ಮಾಧ್ಯಮಕ್ಕೆ ಹಮ್ಮಿಕೊಳ್ಳಿ. ಇದಕ್ಕೆ ನಮ್ಮ ರೀತಿಯಿಂದ ಸಹಕಾರ ಬೇಕು, ನಾವೆಲ್ಲ ಜೊತೆಗೂಡಿಕೊಂಡು ಸಹಕಾರಕೊಂಡು ಕೆಲಸ ನಾವು ಖಂಡಿತವಾಗಿ ನಾವು ಮಾಡುವಂಥ. ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹುಶಃ 30 ವರ್ಷದ ಕರೆಂಟ್ ಏನೆಲ್ಲ ವ್ಯವಸ್ಥೆ ಬೇಕಾ ಆ ಎಲ್ಲ ವ್ಯವಸ್ಥೆ ಮಾಡಿ ಇವತ್ತು ಹಂತಕ್ಕೆ ಬಂದು ಮುಟ್ಟಿದೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಸಮಸ್ಯೆ ಯಾವುದಿದೆ ಆಗಿಂದಾಗಿ ಅದನ್ನು ಬಗೆಹರಿಸಲಿಕ್ಕೆ ನೆಮ್ಮದಿ ಅದೆಲ್ಲ ಪ್ರಯತ್ನ ನಾವು ಆಗಾಗ ಬೋರ್ವೆಲ್ ಎಲ್ಲ ಇಟ್ಕೊಂಡು ನಾವು ಸಮಸ್ಯೆಯನ್ನು ಬಗೆಹರಿಸೋದು ಎಲ್ಲ ರೀತಿಯ ಪ್ರಯತ್ನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಕಾರ್ಯದರ್ಶಿಗಳು ನಮ್ಮ ಸಾಕು ಅಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಿಮಗೆ ಶಾಶ್ವತದ ಕುಡಿಯೋ ನೀರು ಯೋಜನೆ ತರ್ತೇವೆ ಅಂತ ಮಾತು ನಾನು ಹೇಳಿದೆ. ಮುಂದಿನ 6-8 ತಿಂಗಳಲ್ಲಿ ಆ ಶಾಶ್ವತವಾದ ಕುಡಿಯುವ ನೀರನ್ನು ಈ ಒಂದು ಗ್ರಾಮ್ಯಕ್ಕೆ ಮುಟ್ತದೆ. ಸಂಕೋಚ ಮನೋಭಾವ ಬಿಟ್ಟು ವಿಶಾಲವಾದ ಮನಸ್ಸಿನಿಂದ ಮುಂದೆ ಹೋಗೋ ಅವಕಾಶ ಆಗಬೇಕು. ಇವತ್ತು ನನಗೆ ಎಲ್ಲರ ಜೊತೆ ಬೆರೆತುಕೊಳ್ಳುವಂಥ ಅವಕಾಶ, ಎಲ್ಲ ಧರ್ಮದ ಜೊತೆ ಸೇರಿಕೊಳ್ಳುವಂಥ ಒಂದು ವಿಶ್ವಾಸ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೋಗುವಂಥ ಅವಕಾಶ ಕೊಟ್ಟಿದೆ. ಇದು ರಾಜ್ಯಕ್ಕಿಂತ ಬಂದದ್ದು ನನಗೆ ಅಲ್ಲ, ನನಗೆ ತಂದೆ ಮತ್ತು ನನ್ನ ತಾಯಿ ಮತ್ತು ನಮ್ಮ ನೆರೆಕೆರೆಯವರು ನನಗೆ ಕೊಟ್ಟಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ತಂದೆ ಅವರು ಶಾಸಕರಾಗಿದ್ದು ನನಗೆ ನೆನಪಾಗ್ತದೆ. ನನ್ನ ತಂದೆ ಜೋರು ಮಾಡ್ತಿದ್ರು ಕೂಡ ನನ್ನ ತಾಯಿ ನನ್ನ ಹಿಂದಿಂದ ಬಾಗಿಲಿಂದ ಕಳಿಸ್ತಾಯಿದ್ರು ಜಪ್ಪು ಒಪ್ಪಲಲ್ಲಿ ರಾತ್ರಿ ಯಾವುದಕ್ಕೆ. ಆಗ ಇಂಥ ಕಾರ್ಯಕ್ರಮದಲ್ಲಿ ಆಗ ಸೈಕಲ್ ಬ್ಯಾಲೆನ್ಸ್, ಹರಿಕತೆ, ಯಕ್ಷಗಾನ ಇಂಥ ಕಾರ್ಯಕ್ರಮಕ್ಕೆ ಪಕ್ಕದ ಯಮ್ಮನಕ್ಕ ರಾಧಕ್ಕೆ ಇವ್ರ ಜೊತೆ ನಮ್ಮನ್ನು ಕಲಿಸಿದ್ರು. ನಾವೆಲ್ಲ ಜಾತಿ ಒಟ್ಟಿಗೆ ಸೇರಿಕೊಂಡು ಹೋಗೋದು. ಅವರು ಹೋಗಿ ನಮಗೆ ಭೂತದ ಕತೆ, ಆ ಕತೆ, ಈ ಕಥೆನೆಲ್ಲ ಹೇಳಿಕೊಂಡು ನಮಗೆ ಬಹುಶಃ ನಮ್ಮ ಕರ್ಕೊಂಡೋಗಿ 1 ಗಂಟೆ 2 ಗಂಟೆಗೆ ಬರೋದು. ಎಲ್ಲ ಧರ್ಮದ ಕಾರ್ಯಕ್ರಮ ಇರಲಿ, ಅದು ಅಷ್ಟಮಿ ಇರಲಿ, ನಮ್ಮ ಈದ್ ಇರಲಿ, ಕೃಷ್ಣನ್ ಅವರ ಕಾರ್ಯಕ್ರಮ ಇರಲಿ, ಹೊಸ ವರ್ಷಕ್ಕಿರಲಿ, ನಾವೆಲ್ಲ ನೆರಕೆ ಜೊತೆ ಸೇರಿಕೊಂಡು ಸಂತೋಷದಿಂದ ಬಹುಶಃ ಆಡಾಡುವಂಥ ವಿಚಾರ ಹೊತ್ತು ಇತ್ತು. ಎಲ್ಲ ಧಾರ್ಮಿಕ ನಮಗೆ ನಾಗರ ಪಂಚಮಿ ಬಂದಂತೆಲ್ಲ ಸಹ ನಮ್ಮ ನೆರಕೆ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಾವು ನಮ್ಮ ಸೊ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನಾವು ಸಣ್ಣದಿಂದಲೇ ಬಂದಂಥ ವ್ಯಕ್ತಿತ್ವವೇ ನಮ್ಮ ಅತ್ಯಂತ ನೆಮ್ಮದಿಯ ವ್ಯಕ್ತಿತ್ವ, ಸೋದರದ ವ್ಯಕ್ತಿತ್ವ ನಮಗೆ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆ ವ್ಯಕ್ತಿತ್ವ ನಿಮ್ಮ ಮಕ್ಕಳಿಗೆ, ಸೋದರಿಗೆ ನೀವು ಕಲಿಸಬೇಕಲ್ಲದೆ ಬೇರೆ ಯಾರ ಮೇಲೆ ಕಲಿಸಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮೆಲ್ಲರ ಪ್ರತಿಯೊಂದು ಮನೆಯವರ ಭಾಗವಹಿಸಿಕೆ, ಮನೆಯವರ ಸಹಕಾರ ನಮಗೆಲ್ಲರಿಗೂ ಕೂಡ ಅಗತ್ಯ. ಇದರಲ್ಲಿ ನರಿಂಗನ ಗ್ರಾಮ ಪಂಚಾಯತ್ ಒಂದು ಮಾದರಿಯಾದ ಗ್ರಾಮ ಪಂಚಾಯತ್ ಇವತ್ತು ಆಗಿ ಬರುವಂಥ ಅವಕಾಶ ಆಗಲಿ. ನಾನು ಇಡೀ ಕ್ಷೇತ್ರದ ಜನರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯತೆಗೆ ನಾನು ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ಅಮೀನ್ ಅವರಿಗೆ, ಇಡೀ ಅವರ ಟ್ರಸ್ಟಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೆ, ನಮ್ಮೆಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಸಕಾರಾತ್ಮಕವಾದ ಚಿಂತನೆಯಲ್ಲಿ ತಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ಅವಕಾಶ ಕಲ್ಪಿಸಬೇಕು ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು 5-10 ವರ್ಷದಿಂದ ಆಲೋಚನೆ ಮಾಡುವಾಗ ಈಗ ಎಷ್ಟೋ ಅಭಿವೃದ್ಧಿ ಆಗಿದ್ದಾರೆ, ಊರು ಅಭಿವೃದ್ಧಿ ಆಗಿದೆ, ನೀವು ಕೂಡ ಎಲ್ಲರೂ ಕೂಡ ಅಭಿವೃದ್ಧಿ ಆಗಿ 5-10 ವರ್ಷಕ್ಕೆ. ಸೊ ನಮ್ಮ ದೇಶ ನೀವು ವಿಶ್ವದ ಯಾವುದೇ ದೇಶ ಹೋದರೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆತ್ಮವಿಶ್ವಾಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ವಿಶ್ವದ ಭಾಳಷ್ಟು ದೇಶಕ್ಕೆ ನಾನು ಹೋಗಿದ್ದೇನೆ. ನಮ್ಮ ದೇಶ ನೀವು ಯಾವುದೇ ದೇಶ ಹೋದ್ರೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ. 1-2 ದಿವಸ ತಿರುಗಾಡಲಿಕ್ಕೆ ಹೋಗ್ಬೋದು, ಮತ್ತೆ ಬೋರ್ ಆಗ್ತದೆ. ಬೇರೆ ಕಡೆಯಲ್ಲಿ ಏನಿದೆ, 1 ಹಬ್ಬ 2 ಹಬ್ಬ, ವರ್ಷಕ್ಕೆ 3 ಹಬ್ಬ ಮುಗಿತಲ್ಲಿ, ಅದಕ್ಕಿಂತ ಜಾಸ್ತಿ ಹಬ್ಬಗಳೇ ಇಲ್ಲ. ಇಲ್ಲಿ ದಿವಸಕ್ಕೆ 3 ಹಬ್ಬ, ಎಷ್ಟು ನಮಗೆ ಗೌಜಿ ಗದ್ದಲ್ಲಿ ಎಲ್ಲ ರೀತಿಯಲ್ಲಿ ಓಡಾಡುವಂಥ ಬೇರೆ ರೀತಿಯಲ್ಲಿ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲಿ ಎಲ್ಲ ಅವಕಾಶಗಳಿದೆ. ಇಲ್ಲಿ ನಾವೆಲ್ಲ ಕೂಡ ಅಭಿವೃದ್ಧಿ ಆಗ್ತಾ ನಾವು ಬರ್ತಾ ಇದ್ದೇವೆ. ಹಿಂದೆಗೂ ನೋಡುವಾಗ ಎಲ್ಲರೂ ಕೂಡ ಸಂತೋಷ ಮೇಲೆ ಇವತ್ತು ಪ್ರತಿಯೊಂದು ಮನೆಯವರು ಕೂಡ 20-30 ವರ್ಷಗಳಿಂದ ಎಲ್ಲರೂ ಕೂಡ ಶಿಕ್ಷಣ ಬರುವ ಹಂತವಾಗಿ ಬಂದಿದ್ದಾರೆ. ಆದಾಗ ನಾನು ಸಾಮಾಜಿಕ ಜಾಲತಾಣದಲ್ಲಿ ಅದು ಪ್ರಯೋಜನ, ಇದು ಪ್ರಯೋಜನ, ಇದೆಲ್ಲ ಕೆಲವರು ಸಂಕೋಚ ಜನರ ಭಾವನೆಯಲ್ಲಿ ಯಾರು ಕೂಡ ಅದಕ್ಕೆ ತಲೆ ಕೊಡಲಿಕ್ಕೆ ಹೋಗಬೇಡಿ. ಸಂತೋಷ ನಾವಿದ್ದೇವೆ, ನಮ್ಮ ಅತ್ಯಂತ ಸಂತೋಷ ಬರ್ತೇವೆ. ಇನ್ನು ಮುಂದೆ ಕೂಡ ನಾವು ಉದ್ಧಾರ ಆಗ್ತೇವೆ, ದೊಡ್ಡ ಮಟ್ಟದ
ಮನೋಭಾವ ಮತ್ತು ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಯಾವೊಂದು ಗೌರವ ನರಿಗಾನ ಗ್ರಾಮ ಉಳಿಸಿಕೊಂಡು ಬಂದಿದೆಯಾ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಜನ ಇವತ್ತು ಹಮ್ಮಿಕೊಳ್ಬೇಕಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಗೀತೆ ಅದರ ನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಇದೀಗ ಅಧ್ಯಕ್ಷರು ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಟ್ರಸ್ಟ್ ಇದರ ಹಾಗೂ ನಡೆಸುತ್ತಿರುವಂತಹ ಉಚಿತ ಹೊಲಿಗೆ ತರಬೇತಿ ಶಿಬಿರ ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರ ನಾಯಕರು, ಈ ಭಾಗದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಗಣವೆತ್ತ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಪಂಚಾಯತ್ ಸದಸ್ಯರೇ ಹಾಗೂ ಈ ಊರಿನ ನಾಗರಿಕರೇ ಹಾಗೂ ಪಂಚಾಯತ್ ಸಿಬ್ಬಂದಿಗಳೇ, ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಭಾರತ್ ವೆಲ್ಫೇರ್ ಟ್ರಸ್ಟ್ನವರು ಇಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಪಡೆಯಬೇಕು, ಎಲ್ಲರೂ ಉದ್ಯೋಗವನ್ನು ಹೊಂದಬೇಕೆಂಬ ಉದ್ದೇಶದಿಂದ ಅವರಿಗೆ ಒಂದು ಹೊಲಿಗೆ ತರಬೇತಿ ಈ ಗ್ರಾಮದ ಹಾಗೂ ನೆರೆ ಗ್ರಾಮದ ಎಲ್ಲ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಒಂದು ಸೌಲಭ್ಯವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ತಮ್ಮ ಸಂಸ್ಥೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಂದು ಕಾರ್ಯಕ್ರಮ, ಈ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 1.5-2 ಕೋಟಿಯಷ್ಟು ಅನುದಾನವನ್ನು ನಮ್ಮ ಶಾಸಕರು, ನಮ್ಮ ನಾಯಕರು ನೀಡಿದ್ದಾರೆ. ಈ ಗ್ರಾಮದ ಸಂಪೂರ್ಣ ಒಳರಸ್ತೆಗಳು ಅಭಿವೃದ್ಧಿ ಆಗಬೇಕು, ಚರಂಡಿಗಳು ದುರಸ್ತಿ ಆಗಬೇಕು ಹಾಗೂ ಕುಡಿಯುವ ನೀರಿನಿಂದ ಯಾರು ಕೂಡ ವಂಚಿತರಾಗಬಾರದೆಂಬ ದೂರದೃಷ್ಟಿಯಿಂದ ನಮಗೆ ನಮ್ಮ ಈ ಒಂದು 4 ವರ್ಷದ ಅವಧಿಯಲ್ಲಿ ಸುಮಾರು 7 ಕೋಟಿಗಿಂತಲೂ ಅಧಿಕ ಅನುದಾನವನ್ನು ನಮಗೆ ವಿವಿಧ ಕಾಮಗಾರಿಗೆ ನಮಗೆ ನೀಡಿದ್ದಾರೆ. ಈ ಒಂದು ಅನುದಾನ ನೀಡಿದ್ದಕ್ಕೆ ಸಮಸ್ತ ನರಿಂಗಾನ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಿಮಗೆ ಗೊತ್ತಿರಬಹುದು, ನಮ್ಮ ಈ ಒಂದು ನಾವು ಪಂಚಾಯತ್ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಹತ್ರ ಈ ಗ್ರಾಮಸ್ಥರು ಒಂದು ಮನವಿಯನ್ನು ಮಾಡಿದರು. ಕಲ್ಲರಕೋಡಿ ಮತ್ತು ನೆತ್ತಿಲ ಪದವು ಹಾಗೂ ನೆತ್ತಿಲ ಬಾಳಿಕೆಯ ಜನರು ಅನ್ನಭಾಗ್ಯ ಯೋಜನೆಯಲ್ಲಿ ಸಿಗುವಂಥ ಅಕ್ಕಿಯನ್ನು ಪಡೆಯಲು ನಾವು ದೂರದ ಜಲ್ಲಿ ಪ್ರದೇಶಕ್ಕೆ ಹೋಗಬೇಕಾಗಿತ್ತು. ಸುಮಾರು 300-400 ರೂಪಾಯಿ ಖರ್ಚು ಮಾಡಿ ಆಟೋ ರಿಕ್ಷಾ ಮೂಲಕ ಅಲ್ಲಿಗೆ ಹೋಗಿ ತಮ್ಮ ಅನ್ನಭಾಗ್ಯದ ಅಕ್ಕಿಯನ್ನು ತರಬೇಕಾದಂಥ ಸಂದರ್ಭವನ್ನು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಅವರು ಶೀಘ್ರವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅವರನ್ನು ಶೀಘ್ರವಾಗಿ ಯಾರು ಕೂಡ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಕ್ಕೆ ಹಣವನ್ನು ಖರ್ಚು ಮಾಡಿ ಅದನ್ನು ಪಡೆಯುವಂತಾಗಬಾರದು, ಅದು ಅವರ ಕಾಲಬುಡದಲ್ಲಿ ಸಿಗಬೇಕೆಂಬ ಉದ್ದೇಶದಿಂದ ಅವರ ಒಂದು ಆದೇಶದ ಮೇರೆಗೆ ನೆತ್ತಿಲ ಪದವಿನಲ್ಲಿ ಈಗಾಗಲೇ ಆ ಒಂದು ಅನ್ನಭಾಗ್ಯದ ಅಕ್ಕಿಯನ್ನು ವಿತರಣೆ ಮಾಡುವಂತಹ ಒಂದು ಯೋಜನೆ ಕೂಡ ಆಗಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆದರೂ ಕೂಡ ತಮ್ಮ ಅಧಿಕಾರಿಗಳನ್ನು ಮೊನ್ನೆ ಕೂಡ ಒಂದು ಜನಸಂಪರ್ಕ ಸಭೆಯನ್ನು ಕರೆದುಕೊಂಡು ವಿವಿಧ ಅಧಿಕಾರಿಗಳನ್ನು ಕರೆಸಿಕೊಂಡು ಮೊನ್ನೆ ಕೂಡ ಕೊಣಾಜೆಯಲ್ಲಿ ನೀರಿಗೆ ಸಂಬಂಧಪಟ್ಟಂತಹ ಮತ್ತು ಈ ಒಂದು ಬರ ಪೀಡಿತ ಇದಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಸಭೆಯನ್ನು ಕೂಡ ಮಾಡಿ ಕಟ್ಟುನಿಟ್ಟಿನ ಒಂದು ಆಜ್ಞೆಯನ್ನು ಕೂಡ ನೀಡಿದ್ದಾರೆ. 15 ದಿವಸಗಳೊಳಗಾಗಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ನೀರಿನ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕೆಂಬ ಒಂದು ಆಜ್ಞೆಯನ್ನು ಕೂಡ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗಲೂ ಕೂಡ ನೀರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಶಾಸಕರ ಒಂದು ಕನಸಿನ ಯೋಜನೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಅದು ಕೂಡ ಈಗಾಗಲೇ ನಮ್ಮ ಹತ್ತಿರ ಮುಡಿಪು ಪ್ರದೇಶ ಆಗಿ ಬರ್ತಾ ಇದೆ. 1 ವರ್ಷದ ಒಳಗಡೆ ದಿನದ 24 ಗಂಟೆ ಕೂಡ ಒಂದು ಕುಡಿಯುವ ನೀರು ಕೂಡ ನಮ್ಮ ಗ್ರಾಮಕ್ಕೆ ಸಿಗುವಂಥ ಒಂದು ಯೋಜನೆ ಬರಲಿಕ್ಕಿದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದು ಕೂಡ ನಮ್ಮ ಶಾಸಕರ ಒಂದು ದೂರದೃಷ್ಟಿಯ ಯೋಜನೆ. ಇದೇ ರೀತಿ ನಮ್ಮ ಕೇರಳ ಮತ್ತು ಕರ್ನಾಟಕ ಸಂಪರ್ಕಿಸುವಂತಹ ಮಂಜನಾಡಿಯಿಂದ ನೆತ್ತಿಲಪದವರೆಗಿನ ಒಂದು ಆ ರಸ್ತೆ ಕೂಡ ಅಗಲೀಕರಣ ಆಗಲು ಕೂಡ ಸುಮಾರು 1.5 ಕೋಟಿ ಅನುದಾನವನ್ನು ಕೂಡ ಈಗಾಗಲೇ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹೂವಾಕುಕಲ್ಲಿನಿಂದ ತೌಡುಗೋಳಿ ಸಂಪರ್ಕಿಸುವಂಥ ರಸ್ತೆಗೂ ಕೂಡ 1.5 ಕೋಟಿ ಅನುದಾನವನ್ನು ಕೂಡ ಅದು ಕೂಡ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಶಾಸಕರು ಹಲವಾರು ಕೋಟಿ ಅನುದಾನವನ್ನು ನೀಡಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ದಿದ್ದಾರೆ. ಈಗಾಗಲೇ ಅವರು ಒಂದು ಮನವಿ ಮಾಡಿದರು, ಈಗಾಗಲೇ ನಮಗೆ ಬೇಕಾದಂತಹ ಅಭಿವೃದ್ಧಿಗೆ ಬೇಕಾದಂಥ ಅನುದಾನವನ್ನು ನೀಡಿದ್ದಾರೆ. ಅವರಿಗೆ ಬೇಕಾದದ್ದು ಈ ಗ್ರಾಮದ
ಸ್ವಾಭಿಮಾನ ಮತ್ತು ಸ್ವಾಸ್ಥ್ಯ ಬದುಕು. ಇಲ್ಲಿರುವಂತಹ ಹಿಂದೂ, ಮುಸಲ್ಮಾನ್ ಮತ್ತು ಕ್ರೈಸ್ತರು ಪರಸ್ಪರ ಸಹೋದರತೆಯಿಂದ ಬಾಳ್ಬೇಕೆಂಬವರ ಕನಸಾಗಿದೆ. ಆದ್ದರಿಂದ ಈ ಗ್ರಾಮದ ಎಲ್ಲ ಜನರು ಸಹೋದರತೆಯಿಂದ ಬಾಳಿ ಬದುಕಿ ಅವರು ನಮ್ಮ ಮೇಲಿಟ್ಟಿರುವಂಥ ವಿಶ್ವಾಸವನ್ನು ನಾವು ಅವರನ್ನು ಉಳಿಸಿಕೊಳ್ಳಬೇಕೆಂಬ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಸಮಯದ ಅಭಾವ ಇದೆ. ಈಗಾಗಲೇ ಅವರು ಬೆಂಗಳೂರಿನ ಭವ್ಯವಾದಂತಹ ನಮ್ಮ ಒಂದು ವಿಧಾನಸೌಧಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಅದು ಪ್ರವಾಸಿಗರಿಗೆ ಒಂದು ಸುಂದರ ತಾಣವನ್ನಾಗಿ ಮಾಡಿ ನಿನ್ನೆ ತಾನೇ ಸಂಜೆ ಉದ್ಘಾಟನೆ ಮಾಡಿ ಬೆಂಗಳೂರಿಂದ ಬಂದು ನೇರವಾಗಿ ಅವರು ಈ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ. ನಂತರ ಉಡುಪಿಯ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರುವುದರಿಂದ ಅವರನ್ನು ನಾವು ಈಗಾಗಲೇ ಬಿಟ್ಟುಕೊಡಬೇಕಾಗ್ತದೆ. ನಮ್ಮ ನರಿಂಗಾಣ ಗ್ರಾಮವು ಕ್ಷಯ ರೋಗ ಮುಕ್ತ ಗ್ರಾಮವಾಗಿ ಮೊನ್ನೆ ನಮ್ಮದು ಆಯ್ಕೆ ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಸುಮಾರು 10ಕ್ಕಿಂತಲೂ ಜಾಸ್ತಿ ಕ್ಷಯ ರೋಗಗಳಿದ್ದರು. ಆದರೆ ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು, ನಮ್ಮ ಆರೋಗ್ಯ ಸಹಾಯಕರಿರ್ಬೋದು, ಅವರ ಪಂಚಾಯತ್ ಸದಸ್ಯರ ನಿರಂತರ ಶ್ರಮದಿಂದ ನಮ್ಮ ಎಲ್ಲ ಕ್ಷಯ ರೋಗಿಗಳು ಯಾರಲ್ಲಿದ್ದರು ಅವರೆಲ್ಲರೂ ರೋಗಮುಕ್ತರಾಗಿದ್ದಾರೆ. ಮೊನ್ನೆ ನಮ್ಮ ಯಾನಪ್ಪೆಯ ವಿದ್ಯಾಸಂಸ್ಥೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಕ್ಕೆ ಕ್ಷಯರೋಗ ಮುಕ್ತ ಗ್ರಾಮ ಅವಾರ್ಡ್ ಸಿಕ್ಕಿದೆ. ಅದನ್ನು ಶಾಸಕರು ನಮ್ಮ ಸ್ಪೀಕರ್ ಸರ್ ಅವರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಹಾಗೂ ಪಂಚಾಯತ್ ಸಿಬ್ಬಂದಿಗೆ ಅದನ್ನು ಹಸ್ತಾಂತರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ, ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿನಿಯರು ಈ ಸಭಾ ಕಾರ್ಯಕ್ರಮದ ನಂತರ ನಿಲ್ಲಬೇಕು. ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕಿದೆ.